ಬಹುಮಾನ ವಿತರಣಾ ಕಾರ್ಯಕ್ರಮಗಳು ಇಡೀ ದಿನ, ವರ್ಷದಲ್ಲಿ ಒಂದು ದಿನ ನಾವು ನಮ್ಮ ಎಲ್ಲ ಸಂಕಷ್ಟಗಳನ್ನು ಮರೆತು, ಮನೆಯ ಜಂಜಾಟವನ್ನು ಮರೆತು ಇಲ್ಲಿ ಇಡೀ ದಿನ ಕಳೆಯುವ ದಿನ ಇವತ್ತು. ನೀವೆಲ್ಲ ಆಗಮಿಸಿದ್ದೀರಿ. ಈಗ ಮೊದಲಿಗೆ ಅಲ್ಲಿ ಟೇಪ್ ಕಟ್ ಮಾಡಿ ಇಲ್ಲಿಗೆ ಆಗಮಿಸ್ತೇವೆ. ಕಾರ್ಯಕ್ರಮ ಇಲ್ಲಿಂದ ದೀಪ ಪ್ರಜ್ವಲನ ಮಾಡಿ ಮತ್ತೆ ಕಾರ್ಯಕ್ರಮ ಶುರುವಾಗ್ತದೆ. ಈಗ ಇವತ್ತು ನಮ್ಮ ಮುಖ್ಯ ಅತಿಥಿಯಾಗಿ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಯುತ ರವಿಶಂಕರ್ ವಿಜಾರ್, ಇವರ ಪರಿಚಯ ಎಲ್ರಿಗಿರ್ಬೋದು. ಮೂಡದ ಅಧ್ಯಕ್ಷರು. ಇನ್ನೋರ್ವರು ನಮ್ಮೆಲ್ಲರ ಆತ್ಮೀಯರಾದ ಮಾಜಿ ಮೇಯರ್ ದಿವಾಕರ್ ಅವರು, ನಮ್ಮ ಪರಿಸರದವರು. ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅಲ್ಲಿ ನಾವು ರಿಬ್ಬನ್ ಕಟ್ ಮಾಡಲಿಕ್ಕೆ ಈಗ ಪದಾಧಿಕಾರಿಗಳೊಂದಿಗೆ ಅಲ್ಲಿ ಸೇರಲಿಕ್ಕಿದೆ. ಹೆಣ್ಣೊಂದು ಬರಿಯ ಬಿಂದುವಲ್ಲ, ಆಕೆಯೊಳಗೆ ಅಡಗಿದೆ ಅಪಾರ ಪ್ರತಿಭೆ. ಇನ್ನು ಮುನ್ನಡೆಯುವ ಛಲವಿದೆ. ಛಲಕ್ಕೆ ತಕ್ಕ ಹಾಗೆ ಬಲ ಕೊಡುವ ಮಹಿಳಾ ಮಂಡಳಿಗಳಿವೆ. ಅಂಥ ಮಹಿಳಾ ಮಂಡಳಿಗಳು ಸೇರಿ ಆದಂಥದ್ದೇ ಈ ತಾಲೂಕು ಮಹಿಳಾ ಒಕ್ಕೂಟ. ಈ ತಾಲೂಕು ಮಹಿಳಾ ಒಕ್ಕೂಟದ ಇತಿಹಾಸವನ್ನು ಅವಲೋಕಿಸಿದರೆ ಸುಮಾರು 35 ವರ್ಷಗಳಿಂದ ವಿಭಿನ್ನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಮಹಿಳೆಯರ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾ ಇರುವಂಥ ಸಂಸ್ಥೆ ಇದಾಗಿದೆ. ಸುಮಾರು 35 ವರ್ಷದಲ್ಲಿ ಒಂದು 10 ವರ್ಷದ ಹಿಂದೆ ನಮಗೊಂದು ಸಣ್ಣ ಒಂದು 3 ಸೆನ್ಸ್ ಜಾಗದಲ್ಲಿ ನಮ್ಮದೇ ಆದಂಥ ಒಂದು ಕಟ್ಟಡ ಇಲ್ಲಿ ಆಯಿತು. ಕಟ್ಟಡ ಆಗಿ ಒಂದು 10 ವರ್ಷದ ಮೇಲೆ ನಾವು ಅದನ್ನು ಸ್ವಲ್ಪ ರೆನೋವೇಷನ್ ಮಾಡಬೇಕು, ಅದಕ್ಕೊಂದು ಶೀಟ್ ಹಾಕಬೇಕು. ನಮಗೆ ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದ್ರಿಂದ ನಮಗೆ ಅದು ಸಾಕಾಗದೇ ಇರೋದ್ರಿಂದ ನಾವು ಆ ಒಂದು ಆಲೋಚನೆಯನ್ನು ಮಾಡಿದಾಗ ನಮಗೆ ಫಸ್ಟಿಗೆ ಆಗ ಮೇಯರ್ ಆಗಿದ್ದಂತಹ ನಮ್ಮ ಭಾಸ್ಕರ್ ಮೊಯ್ಲಿ ಅವರು ಸುಮಾರು 2 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ನಮಗೊಂದು ಶೀಟ್ ಹಾಕುವಂಥ ಒಂದು ಆಲೋಚನೆಯನ್ನು ಮಾಡಿದೆವು. ತದನಂತರ ಬಂದಂತಹ ನಮ್ಮ ಆತ್ಮೀಯರು ಹಾಗೂ ನಮ್ಮೆಲ್ಲರ ಶಾಸಕರಾದಂತಹ ವೇದವ್ಯಾಸ ಕಾಮತ್ರ ಹತ್ರ ನಮ್ಮ ಒಂದು ಮನವಿಯನ್ನು ಇಟ್ಟಾಗ ಅವರು ಹೇಳಿದರು, ನೀವು ಶೀಟ್ ಹಾಕಿಕೊಂಡು ಅಂಥದ್ದು ಮಾಡೋದಕ್ಕಿಂತ ಒಂದು ಪರ್ಮನೆಂಟ್ ಆದಂಥ ಒಂದು ಸೊಲ್ಯೂಷನನ್ನು ಮಾಡಿಕೊಳ್ಳಿ, ಅದಕ್ಕೋಸ್ಕರ ನನ್ನ ಪೂರ್ಣ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳಿ ಆ 3 ಸೆನ್ಸ್ ಜಾಗವನ್ನು ನಮಗೆ ಸ್ವಲ್ಪ ಆವರಣದಲ್ಲಿದ್ದಂತಹ ಸ್ಥಳಕ್ಕೆ ಜೋಡಣೆಯನ್ನು ಮಾಡಿ ಮತ್ತು 5 ಸೆನ್ಸ್ ಜಾಗವನ್ನು ಸೇರಿಸಿ ಒಟ್ಟು 8 ಸೆನ್ಸ್ ಜಾಗದಲ್ಲಿ ನಾವು ಮೊದಲಿನ ಬಿಲ್ಡಿಂಗಿಗೆ ಈ ಬಿಲ್ಡಿಂಗನ್ನು ಸೇರಿಸಿ ಈಗ ಒಂದು ಸುಸಜ್ಜಿತವಾದಂತಹ ಕಟ್ಟಡವನ್ನು ಮಾಡಿ 1 ವರ್ಷದಲ್ಲಿ ಈ ಸಭಾಂಗಣವನ್ನು ನಮಗೆ ಮಾಡಲಿಕ್ಕೆ ಅವರು ನಮಗೆ ಒಂದು 10 ಲಕ್ಷ ರೂಪಾಯಿಯನ್ನು ಮೊದಲಿಗೆ ಕೊಟ್ಟು ನಮ್ಮನ್ನು ಪ್ರೇರೇಪಿಸಿದರು. ಆಮೇಲೆ ಅನುದಾನಗಳು ಬಂತು, ನಮ್ಮ ಸ್ಥಳೀಯ ಶಾಸಕರ ಅನುದಾನ ಬಂತು. ನಮ್ಮ ಮಹಿಳಾ ಒಕ್ಕೂಟದಲ್ಲಿ ಯಾವುದೇ ಪಕ್ಷಗಳ ಭೇದವಿಲ್ಲ, ನಾವೆಲ್ಲರೂ ಒಂದೇ ಅನ್ನುವ ಇದರಿಂದ. ಯಾಕಂದರೆ ನಮಗೆ ಕಾಂಗ್ರೆಸ್ನವರಿಂದ ಐವನ್ ಡಿಸೋಜರ್ ಅವರು 2 ಲಕ್ಷ ರೂಪಾಯಿ ಕೊಟ್ಟರು. ಹಾಗೆ ಹರೀಶ್ ಅವರದ್ದು ಅನುದಾನ 5 ಲಕ್ಷ ಬಂತು, MLA ರವರದ್ದು 5 ಲಕ್ಷ ಬಂತು. ಅಂದರೆ ಕೈ ಸೇರಲಿಲ್ಲ, ಆದರೆ ಪ್ರೊಸೆಸಿಂಗಲ್ಲಿದೆ. ಇವನ್ ನಮ್ಮ ನಳಿನ್ ಕುಮಾರ್ ಕಟೀಲ್ರವರದ್ದು ಅನುದಾನ ಇದೆ. ಹಾಗೆ JDSನ ಫರೂಕ್ ರವರದ್ದು 5 ಲಕ್ಷ ರೂಪಾಯಿ ಅನುದಾನಗಳು ಇವೆ. ಇಂಥ ಎಲ್ಲರ ಕೂಡುವಿಕೆಯಿಂದಾಗಿ 1ನೇ ವರ್ಷದಲ್ಲಿ ಒಂದು ಸಭಾಂಗಣವನ್ನು ಮಾಡಿದೆವು. 2ನೇ ವರ್ಷದಲ್ಲಿ ನಮಗೆ ಮಹಿಳೆ ಅಂದ ತಕ್ಷಣ ನಮಗೆ ಅತೀ ಅಗತ್ಯತೆಯಾಗಿ ಕಾಣುವಂಥದ್ದು ನಮಗೆ ಒಂದು ಕಿಚನ್ ಬೇಕು ಅಂತ ಹೇಳಿ, ಅಡುಗೆ ಕೋಣೆ ಬೇಕು ಅಂತ ಎಲ್ಲರ ಮನಸ್ಸಿನ ಒಂದು ಇದು. ಹಾಗೆ ಲಾಸ್ಟ್ ಇಯರಲ್ಲಿ ನಾವು ಸುಮಲತಾ ಸುವರ್ಣ ಅವರಿಂದ ನಾವೊಂದು ನಮ್ಮ ಚಿಕ್ಕದಾದ ಒಂದು ಅಡುಗೆ ಕೋಣೆಯನ್ನು ಉದ್ಘಾಟನೆ ಮಾಡಿದೆವು. ಇದು ನಮ್ಮದು 3ನೇ ವರ್ಷ. ಈ 3ನೇ ವರ್ಷದಲ್ಲಾದರೂ ಕೊರೋನಾ ಅಂತೇಳಿ ಹಿಂದೆ ಮುಂದೆ ಹಾಕೋದು ಬೇಡ, ಏನಾದರೂ ಸರಿ ಈಗ ಒಂದು ಈ ಬಿಲ್ಡಿಂಗನ್ನು ಮಾಡಲೇಬೇಕು, ಈ ವರ್ಷ ನಮಗೆ ಅದೊಂದು ಉದ್ಘಾಟನೆ ಮಾಡಬೇಕು ಅನ್ನುವ ಛಲದಲ್ಲಿ ನಾವು ಆ ಒಂದು ಉದ್ಘಾಟನೆ ಅಂದರೆ ಪೂರ್ಣವಾದ ಕೆಲಸ ಆಗಲಿಲ್ಲ, ಆದರೂ ಇವತ್ತು ಅದನ್ನು ನೆರವೇರಿಸಿದ್ದೇವೆ ಅಂತ ಹೇಳುವಂಥ ಹೆಮ್ಮೆ ನನಗೆ ಮತ್ತು ನಮ್ಮ ಮಹಿಳಾ ಒಕ್ಕೂಟದ ಎಲ್ಲರಿಗೆ ಇದೆ.
ದೇಶದ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಮಹಿಳೆಗೆ ಒಂದು ವಿಶಿಷ್ಟ ಸ್ಥಾನ ಇದೆ. ಒಂದು ಆಧ್ಯಾತ್ಮಿಕ ಲೋಕದಲ್ಲಿ ಭಾರತೀಯ ಸಂಸ್ಕೃತಿ ಮಹಿಳೆಗೆ ಪ್ರಧಾನವಾದ ಸ್ಥಾನವನ್ನು ಕೊಟ್ಟಿದೆ. ಇವತ್ತು ಪಾಶ್ಚಾತ್ಯ ಯುಗದಲ್ಲಿ ಪ್ರತಿಯೊಂದು ದಿವಸಕ್ಕೆ ಅದರದಾದ ಹೆಸರನ್ನು ಕೊಟ್ಟಿದ್ದಾರೆ. ಮಾರ್ಚ್ 8ನೇ ತಾರೀಕಿಗೆ ವಿಶ್ವ ಮಹಿಳಾ ದಿನಾಚರಣೆ ಅಂತ ನಾವು ಹೇಳ್ತೇವೆ. ಸುಮಾರು 20-25 ವರ್ಷದ ಹಿಂದೆ ಆ ದಿವಸ ನನಗೆ ಸ್ವಲ್ಪ ಕೆಲಸ ಕಡಿಮೆ ಇತ್ತು ಅಂತ ಕಾಣ್ತದೆ. ನಾನು ಸ್ವಲ್ಪ ಮನೆಗೆ ಬೇಗ ಬಂದುಬಿಟ್ಟೆ. ಸುಮ್ಮನೆ ಟಿ ವಿಯನ್ನು ಹಾಕುವಾಗ ಒಂದು ಕನ್ನಡ ಚಾನೆಲ್ನಲ್ಲಿ 3 ಭಾಳ ಪ್ರಖ್ಯಾತಿ ಹೊಂದಿದಂತಹ ಮಹಿಳೆಯರು ಆ ಚರ್ಚಾಕೂಟದಲ್ಲಿ ಭಾಗವಹಿಸ್ತಾ ಇದ್ದರು. ಅದರಲ್ಲಿ ಆವಾಗಿನ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣರವರ ಧರ್ಮಪತ್ನಿಯವರಾದ ಪ್ರೇಮಾ ಕೃಷ್ಣರವರು, ಅದೇ ರೀತಿ ನಾರಾಯಣಮೂರ್ತಿಯವರ ಧರ್ಮಪತ್ನಿಯವರಾದ ಸುಧಾ ನಾರಾಯಣಮೂರ್ತಿಯವರು, ಮತ್ತೊಂದು ಚಿತ್ರರಂಗದ ಮೇರು ನಟಿ ಭಾರತಿ ವಿಷ್ಣುವರ್ಧನ್ರು. ಇವರನ್ನು 3 ಜನ ನೋಡುವಾಗ 3 ವಿಭಿನ್ನ ತರಹದ ಜನರು ಇವತ್ತು ಚರ್ಚೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಏನು ಮಾತಾಡ್ತಾರೆ ಅನ್ನುವ ಒಂದು ಕೂಲಂಕುಷವಾದ ವಿಷಯ ನನ್ನ ಮನಸ್ಸಿಗೆ ಬಂತು. ಆವಾಗ ಸುಧಾಮೂರ್ತಿಯವರು ಇವಾಗ ಪ್ರಖ್ಯಾತಿಯನ್ನು ಹೊಂದಿದಷ್ಟು ಪ್ರಖ್ಯಾತರಾಗಿರಲಿಲ್ಲ. ಹೀಗೆ ಚರ್ಚೆಯಲ್ಲಿ ಭಾಗವಹಿಸುವ ಆ ಒಂದು ಮಾತುಗಳನ್ನು ಕೇಳುವಾಗ ನನಗೆ ವಿಶೇಷವಾಗಿ ಸುಧಾಮೂರ್ತಿಯವರ ಮಾತುಗಳು ನನ್ನ ಮನಸ್ಸಿಗೆ ಎಷ್ಟೊಂದು ಒಂದು ನೆಮ್ಮದಿಯನ್ನು ಕೊಟ್ಟಿತ್ತು ಅಂತ ಹೇಳಿದರೆ, ಪ್ರಾಯಶಃ ನನ್ನ ಜೀವನದಲ್ಲಿ ಸುಧಾಮೂರ್ತಿಯವರು ಒಂದು ವಿಶೇಷವಾದ ವ್ಯಕ್ತಿ ಎಂಬ ವಿಷಯ ಆ 25 ವರ್ಷಗಳ ಹಿಂದೆ ನನಗೆ ಬಂದಿತ್ತು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ವಿಶ್ವ ಮಹಿಳಾ ದಿನಾಚರಣೆಯ ಬಗ್ಗೆ ಮಾತಾಡುವಾಗ ಅವರು ಹೇಳಿದರು, ಭಾರತೀಯ ಮಹಿಳೆಯರಿಗೆ ಮಹಿಳಾ ದಿನಾಚರಣೆ ಅಂದರೆ ಇಷ್ಟೇ ತಾರೀಕಿಗೆ ಅಂತ ಅಲ್ಲ ಅಂತ ಹೇಳಿದರು. ನಮಗೆ ಪ್ರತಿ ದಿವಸವೂ ನಾವು ಆ ಮಹಿಳೆಯರನ್ನು ನೆನಪಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು ಅಂತ ಹೇಳಿದರು. ಹಾಗೆ ಹೇಳುವಾಗ ಅವರವರ ತಾಯಿಯನ್ನು ನೆನಪಿಸಿದರು. ಆಗ ಒಂದು ಉದಾಹರಣೆ ಕೊಟ್ಟರು. ಏನಂತ ಹೇಳಿದರೆ, ಅವರು ನಾರಾಯಣಮೂರ್ತಿಯವರನ್ನು ವರಿಸಿರುವಾಗ ನಾರಾಯಣಮೂರ್ತಿಯವರ ಒಂದು ಸಾಮಾನ್ಯ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅದೇ ಸಮಯದಲ್ಲಿ ಸುಧಾಮೂರ್ತಿಯವರು ಟಾಟಾ ಎನರ್ಜಿಯಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. ಅವರು ಒಂದು ಇಂಜಿನಿಯರಿಂಗ್ ಪದವಿ ಇದ್ದರೆ, ಭಾಳ ಸುಶಿಕ್ಷಿತ ಒಂದು ಕುಟುಂಬದಿಂದ ಅವರು ಬಂದವರು. ಅಷ್ಟಾದರೂ ಅವರೇನು ಶ್ರೀಮಂತರಾಗಿರಲಿಲ್ಲ. ಆವಾಗ ನಾರಾಯಣಮೂರ್ತಿಯವರು ಅವರಿಗೆ ಒಂದು ವಿಶೇಷ ಆಸಕ್ತಿ, ಏನಾದರೂ ಒಂದು ನಾನು ಸಾಧಿಸಬೇಕು ಎಂಬ ಹಂಬಲ ಅವರ ಹತ್ರ ಇತ್ತು. ಆದರೆ ದುಡ್ಡಿನ ಅಡಚಣೆ. ಅದಕ್ಕೆ ಏನು ಮಾಡುವುದಂತ ಹೇಳಿ ಅವರು ಧರ್ಮಪತ್ನಿಯವರ ಹತ್ರ ಚರ್ಚೆ ಮಾಡ್ತಾಯಿದ್ರು. ಆವಾಗ ಧರ್ಮಪತ್ನಿಯವರು ಹೇಳ್ತಾರೆ, ನಿಮಗೇನಾದರೂ ನಾನು ಹಣ ಕೊಡಬೇಕಾದ್ರೆ ನನ್ನ ಹತ್ರ ಬೇರೆ ಏನೂ ಇಲ್ಲ, ನನ್ನ ಹತ್ರ ನನ್ನ ತಾಯಿ ಕೊಟ್ಟಂತಹ ಒಡವೆ ಮಾತ್ರ ಇರುವುದು ಅಂತ ಹೇಳ್ತಾರೆ. ಆವಾಗ ನಾರಾಯಣಮೂರ್ತಿಯವರಿಗೆ ಹೇಳಲಿಕ್ಕೆ ಏನಿಲ್ಲ. ಅಂದರೆ ನಾರಾಯಣಮೂರ್ತಿಯವರು ಏನು ಮಾಡಿಕೊಟ್ಟದ್ದಲ್ಲ, ಅದು ಅವರ ತಾಯಿ ತಂದೆಯವರು ಕೊಟ್ಟಂತಹ ಏನು ಆ ಚಿನ್ನಾಭರಣ ಇದೆ, ಅದು ಏನು ದೊಡ್ಡ ಗಾತ್ರದ ಚಿನ್ನಾಭರಣ ಅಲ್ಲ, ಸ್ವಲ್ಪ ಇರಬಹುದು. ಹಾಗೆ ಅವರು ಹೇಳ್ತಾರೆ, ಇದನ್ನು ನಾನು ಏನಾದರೂ ಮಾಡಬೇಕಾದ್ರೆ ನನ್ನ ತಂದೆ ತಾಯಿ ಹತ್ರವೇ ನಾನು ಕೇಳಬೇಕು, ಅದರಲ್ಲೂ ಸಹ ನಾನು ನನ್ನ ತಾಯಿ ಹತ್ರವೇ ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾರಾಯಣಮೂರ್ತಿಯವರು ಹೇಳಿದೆ, ಅದು ನಿಂಗೆ ಬಿಟ್ಟದ್ದು ಅಂತ ಹೇಳ್ತಾರೆ. ಹಾಗೆ ಅವರು ಅವರ ತಾಯಿ ಹತ್ರ ಹೇಳ್ತಾರೆ, ನನ್ನ ಗಂಡ ಈ ರೀತಿಯ ಒಂದು ಪ್ರಸ್ತಾಪವನ್ನು ಮಾಡಿದ್ದಾರೆ, ಅವರಿಗೆ ಸ್ವಲ್ಪ ದುಡ್ಡು ಬೇಕಂತೆ, ಏನಾದರೂ ಒಂದು ಜೀವನದಲ್ಲಿ ವಿಶೇಷ ಸಾಧನೆಯನ್ನು ಮಾಡಬೇಕು ಎಂಬ ಹಂಬಲ ಅವರ ಹತ್ರ ಇದೆ, ನಾನೇನು ಮಾಡಲಿ ಅಂತ ಕೇಳ್ತಾರೆ. ಆವಾಗ ಅವರ ತಾಯಿ ಹೇಳ್ತಾರೆ, ನಿನ್ನ ಗಂಡ ಏನನ್ನು ಕೇಳ್ತಾನೆ ಅದನ್ನು ಕೊಡುವಂತಹ ಕರ್ತವ್ಯ ನಿನ್ನದು. ನಿನ್ನದೇನು ಚಿನ್ನ ಇದೆ ಅದನ್ನು ಅಡವಿಟ್ಟೋ ಅದನ್ನು ಮಾರಿಯೋ ಆ ಹಣವನ್ನು ಅವನಿಗೆ ಕೊಡು, ಅವನ ಏನು ಛಲ ಇದೆ ಅದನ್ನು ಅವನು ಸಾಧಿಸಬೇಕು ಅಂತ ಅವರ ತಾಯಿ ಮಗಳಿಗೆ ಅಡ್ವೈಸ್ ಕೊಡ್ತಾರೆ. ಹಾಗಿರುವಾಗ ಆ ಚಿನ್ನವನ್ನು ಮಾರಾಟ ಮಾಡಿ ಸುಮಾರು ಆ ಸಮಯದ 50,000 ರೂಪಾಯಿ ಬಂಡವಾಳವನ್ನು ನಾರಾಯಣಮೂರ್ತಿಗೆ ಕೊಡುವ ಮುಖಾಂತರ ಇವತ್ತು ಅದೇ ಇನ್ಫೋಸಿಸ್ ಸಂಸ್ಥೆ 3 ಲಕ್ಷ ಉದ್ಯೋಗವನ್ನು ಕೊಟ್ಟಂತಹ ಪ್ರಬಲ ಸಂಸ್ಥೆಯಾಗಿ ಇವತ್ತು ವಿಶ್ವದಲ್ಲಿ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಯಾರು ಅಂತ ಕೇಳಿದರೆ ಆ ತಾಯಿ ಅಂತ ನಾನು ಹೇಳಬೇಕು. ಹಾಗಿರುವಾಗ ಇಂಥ ಒಂದು ದಿಟ್ಟತನದ ಹೆಜ್ಜೆಯನ್ನು ಇಡಬೇಕಾದ್ರೆ ಇದಕ್ಕೆ ಪ್ರಾಮುಖ್ಯವಾಗಿ ಬೇಕಾದದ್ದು ಏನಂತ ಹೇಳಿದರೆ, ತನ್ನ ಛಲ ಮತ್ತು ತನ್ನ ಆಕಾಂಕ್ಷೆ ಏನಿದೆ ಅದನ್ನು ಪೂರೈಸುವಂತಹ ಆ ಒಂದು ದಿಟ್ಟ ಗುಣಗಳು ಒಂದು ಮಹಿಳೆಗೆ ಬೇಕು. ಹಾಗೆ ಇನ್ಫೋಸಿಸ್ನ ಫೌಂಡೇಶನ್ನ ಅಧ್ಯಕ್ಷೆಯಾದ ಸುಧಾಮೂರ್ತಿಯವರು ಅವಿರತವಾಗಿ ಇವತ್ತು ಅವರವರ ಶ್ರಮವನ್ನು ಕೊಡ್ತಾ ಇದ್ದಾರೆ.
ಆಗ ಆ ಟಿ ವಿ ಆ್ಯಂಕರ್ ಒಂದು ಪ್ರಶ್ನೆಯನ್ನು ಹಾಕ್ತಾನೆ, ನಿಮಗೆ ಫೌಂಡೇಶನ್ನಲ್ಲಿ ನೀವು ಯಾವ ಮುಖ್ಯ ಕೆಲಸವನ್ನು ಮಾಡ್ತೀರಿ ಅಂತ ಅವನು ಕೇಳ್ತಾನೆ. ಆಗ ಅವರು ಹೇಳ್ತಾರೆ, ನಮ್ಮ ಮಹಿಳೆಯರಿಗೆ ಶೌಚಾಲಯದ ಅಗತ್ಯ ಬಹಳ ಇದೆ. ಇವತ್ತು ನಾನು ಕರ್ನಾಟಕವನ್ನು ಮಾತ್ರ ದತ್ತು ತಗೊಂಡಿದ್ದೇನೆ. ಈ ಕರ್ನಾಟಕದ ಮಲೆನಾಡು ಮತ್ತು ಬಯಲು ಸೀಮೆಯ ಜಾಗದಲ್ಲಿ ಮಹಿಳೆಯರಿಗೆ ಸರಿಯಾದ ಶೌಚಾಲಯಗಳಿಲ್ಲ. ಇದಕ್ಕೆ ಬೇಕಾಗಿ ಇನ್ಫೋಸಿಸ್ ಫೌಂಡೇಶನ್ ಇವತ್ತು ಈ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದೆ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಮಾಧ್ಯಮದ ಮಿತ್ರ ಅವ್ರ ಹತ್ರ ಕೇಳ್ತಾನೆ, ಇದರಲ್ಲಿ ನಿಮ್ಮ ಪಾತ್ರ ಏನು ಅಂತ ಕೇಳುವಾಗ ಅವರು ಹೇಳ್ತಾರೆ, ಇದು ಇನ್ಫೋಸಿಸ್ ಫೌಂಡೇಶನ್ನಿಂದ ಬರೀ ದುಡ್ಡು ಕೊಟ್ಟು ನಾನು ಶೌಚಾಲಯ ಮಾಡೋದಲ್ಲ, ಪ್ರತಿಯೊಂದು ಗ್ರಾಮಕ್ಕೆ ನಾನು ಭೇಟಿಯನ್ನು ಕೊಡುವ ಮುಖಾಂತರ ಆ ಗ್ರಾಮದಲ್ಲಿ ಎಷ್ಟು ಶೌಚಾಲಯಗಳು ಬೇಕು, ಯಾವ ರೀತಿ ನಿರ್ಮಾಣ ಆಗಬೇಕು ಎಂಬ ಪ್ರತಿಯೊಂದು ವಿಷಯದಲ್ಲಿ ನಾನು ಕಾಳಜಿ ತಗೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಒಂದು ಮಹಿಳೆಗೆ ಗೌರವ ಬಹಳ ಮುಖ್ಯ. ಹಾಗಿರುವಾಗ ಇವತ್ತು ದೇಶದಲ್ಲಿ ಕೊರತೆಯನ್ನು ಎದ್ದು ಕಾಣುವಂತಹ ಈ ಒಂದು ಶೌಚಾಲಯದ ವ್ಯವಸ್ಥೆ ಪ್ರತಿಯೊಂದು ಗ್ರಾಮಾಂತರ ಮಟ್ಟದಲ್ಲಿ ಆಗಬೇಕು ಎಂಬ ಒಂದು ಕಾಳಜಿಯನ್ನು ಅವರು ತಗೊಂಡ ಪರಿಣಾಮ 2014ರಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದ ಚುಕ್ಕಾಣಿಗೆ ಬರುವಾಗ ತನ್ನ ಮೊದಲಿನ ಬಜೆಟಲ್ಲೇ ಮಹಿಳೆಯರ ಶೌಚಾಲಯಕ್ಕೆ ಬೇಕಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಶೌಚಾಲಯದ ವ್ಯವಸ್ಥೆಯನ್ನು ಮಾಡಿ ಇವತ್ತು ಸುಮಾರು 6.5 ಕೋಟಿ ಶೌಚಾಲಯಗಳನ್ನು ಭಾರತದಲ್ಲಿ ನಿರ್ಮಿಸಿದಂತಹ ಕೀರ್ತಿ ನರೇಂದ್ರ ಮೋದಿಯವರು. ಲಕ್ಷ್ಮೀರಾವ್ ಮಂಗಳೂರು ಇವರಿಗೆ ಸಮರ್ಪಿಸುವ ಅಭಿನಂದನಾ ಪತ್ರ. ಪುಟಕಿಟ್ಟ ಚಿನ್ನದಂತೆ ಹೊಳೆಯುವ ಮೇರು ವ್ಯಕ್ತಿತ್ವವುಳ್ಳ ತಾವು ಅವಿಭಜಿತ ದಕ್ಷಿಣ ಕನ್ನಡದ ಹೆಸರಾಂತ ಶಂಕರ ವಿಠ್ಠಲ್ ಮೋಟಾರ್ ಕಂಪನಿಯ ಆಡಳಿತ ನಿರ್ದೇಶಕರಾದ ಶ್ರೀಯುತ ಆರೂರು ಕೃಷ್ಣಮೂರ್ತಿರಾಯರ ಬಾಳ ಸಂಗಾತಿಯಾಗಿ ಆರೂರು ಮನೆತನವನ್ನು ಬೆಳಗುವ ದೀಪವಾಗಿರುತ್ತೀರಿ. ಬಾಲ್ಯದಿಂದಲೇ ಬಹುಮುಖ ಪ್ರತಿಭೆಯಾದ ತಾವು ಪಂಚಭಾಷಾ ಪಾಂಡಿತ್ಯವನ್ನು ಹೊಂದಿ ಉತ್ತಮ ವಾಗ್ಮಿ, ಲೇಖಕಿ, ಅಭಿನೇತ್ರಿ, ಅಂಕಣಗಾರ್ತಿ ಹಾಗೂ ಸಮಾಜ ಸೇವಕಿಯಾಗಿ ಘನವೆತ್ತ ಮಹಿಳೆಯಾಗಿರುತ್ತೀರಿ. ಸದಸ್ಯರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ನಾನು ಇದಕ್ಕೆ ಎಷ್ಟು ಅರ್ಹಳಂತೋ ನನಗೆ ಗೊತ್ತಿಲ್ಲ. ಅಂತೂ ಪ್ರೀತಿ ಮುಖ್ಯ. ಪ್ರೀತಿಯಿಂದ ಇದನ್ನು ಮಾಡಿದ್ದಾರೆ. ನಾನು ಬೇಡ ಹೇಳಿದೆ, ಆದರೂ ಕೇಳಲಿಲ್ಲ. ನಾನೇನು ಅಂಥ ಕೆಲಸ ಮಾಡಲಿಲ್ಲ ಹೇಳುವಂಥದ್ದು ತುಂಬ ಹೇಳ್ತಾರೆ. ಅದಕ್ಕೆ ನಾನು ಎಷ್ಟು ಪಾತ್ರಗಳು ಗೊತ್ತಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿಗೆ ನಂದು ಬಹಳಷ್ಟು ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನನಗೆ ಇಂಥದ್ದೆಲ್ಲ ಅಪೇಕ್ಷೆ ಇಲ್ಲ. ಆದರೂ ಕರೆದು ಮಾಡಬೇಕು ಅಂತ ಹೇಳುವಾಗ ಅಲ್ಲ ಹೇಳಲಿಕ್ಕೂ ಆಗಲಿಲ್ಲ. ಮತ್ತು ಇನ್ನು ಅವರು ಚಂಚಲ ತೇಜಾಮಯ ಅವರನ್ನು ಎಂತ ಹೇಳೋದು ಅಂತ ನನಗೆ ಗೊತ್ತಾಗೋದಿಲ್ಲ. ನಾನು ಯಶಸ್ವಿನಿ ಶುರುವಾಗುವಾಗಲೇ ಅವರೊಟ್ಟಿಗೆ ಇದ್ದೆ. ನಾನು ಅಂದಿನಿಂದ 2 ವರ್ಷದ ಕೆಳಗಿನ ಕೆಲಸ ಮಾಡ್ತಾಯಿದ್ದೆ. ಈ ಕೊರೋನಾ ಬಂದಮೇಲೆ ನಾನು ಹೋಗಲಿಲ್ಲ. ನಾನು ಶಾರದಾಚಾರ್ಯ ಸೇರಿ ಆ ಸಂಸ್ಥೆಯನ್ನು ಕಟ್ಟುವಾಗ ನಾವು ಇದ್ದೆವು. ಮತ್ತು ಅವರು ಮಾಡಿದಂಥ ಕೆಲಸ ಎಂಥದ್ದು ಅಂತ ನಾವು ಹೇಳಿದರೆ ಅರ್ಥ ಆಗಲಿಕ್ಕೆ, ಇದನ್ನು ನೋಡುವಾಗಲೇ ನಿಮಗೆ ಗೊತ್ತಾಗ್ತದಲ್ಲ. ಎಲ್ಲರನ್ನೂ ಪ್ರೀತಿಯಿಂದ ಒಟ್ಟು ಮಾಡಿ ಆಮೇಲೆ ಯಶಸ್ವಿನಿಯಲ್ಲಿ ಎಷ್ಟು ಕೆಲಸ ಮಾಡಿ ನಾನು ಕಣ್ಣಲ್ಲಿ ನೋಡಿದ್ದೇನೆ. ಅಲ್ಲಿ ಅಂಗನವಾಡಿ ಮಕ್ಕಳಿಗೆ ಊಟ, ಅವ್ರಿಗೆ ಪಾಪ ಬಿಲ್ಡಿಂಗ್ ಸಹ ಇಲ್ಲ. ಆ ಟ್ರೈನಿಂಗ್ ಶಾಲೆಯಲ್ಲಿ ಬೇಡಿಕೊಂಡು ಅವ್ರಿಗೊಂದು ಕೋಣೆ ಕೇಳಿಕೊಂಡು, ಆಮೇಲೆ ಫಂಕ್ಷನಿಗೆ ಸಹ ಇದು ಬಿಲ್ಡಿಂಗ್ ಇಲ್ಲ, ಅಲ್ಲಿ ಮೇಲೆ ಕೇಳಿಕೊಂಡು ಭಾಳಷ್ಟು ಶ್ರಮಿಸಿದ್ದಾರೆ. ಎಲ್ಲರನ್ನೂ ಭಾಳ ಪ್ರೀತಿಯಿಂದ ಒಟ್ಟು ಮಾಡಿ ಎಲ್ರಿಗೂ ಅವರಿಗೆ ಬೇಕಾದ ಸ್ಥಾನ ಕೊಟ್ಟು ಬೇಕಾದ ಪ್ರತಿಯೊಬ್ಬರಿಗೂ ಬೇಕಾದ ಸಹಾಯ ಮಾಡಿ, ಅದು ಅಲ್ಲದೆ ಇತ್ತೀಚೆಗೆ ಮಹಿಳಾ ಬ್ಯಾಂಕನ್ನು ಕಟ್ಟಿದ ಒಂದು ಕೀರ್ತಿ ಅವರಿಗೆ ಸಲ್ತದೆ. ಇದೊಂದು ಸಾಮಾನ್ಯ ಮಹಿಳೆ ಮಾಡುವಂಥ ಕೆಲಸ ಇಲ್ಲ. ಸಾಧಾರಣದವರಿಗೆ ಸಾಧ್ಯವಿಲ್ಲ. ಇಂಥ ಒಂದು ಬಿಲ್ಡಿಂಗು ಇದನ್ನು ಕಟ್ಟಿಕೊಂಡು ಮಾಡಿಕೊಂಡು ಹೋಗಿಕೊಂಡು ನಾನು ನೋಡ್ತಾ ಇದ್ದೇನೆ. ಪಾದರಸದಂತೆ
ನಡೀತಾ ಇದ್ದಾರೆ. ಅದರ ಮೇಲೆ ಈ ಒಕ್ಕೂಟದ ಅಧ್ಯಕ್ಷರಾಗುವಂಥ ಒಂದು ಅವಕಾಶವೂ ಸಿಕ್ಕಿತ್ತು. ಅದೇ ನಮ್ಮ ಇವರು ಅವರಿಗೆ ನನ್ನ ತುಂಬ ಹೃದಯದ ಪ್ರೀತಿಪೂರ್ವಕವಾದ ಆಶೀರ್ವಾದಗಳು. ಇನ್ನು ನಮ್ಮ ಹಬ್ಬಕ್ಕ ಪ್ರಶಸ್ತಿಯ ವಿಜಯಲಕ್ಷ್ಮಿಯನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರದೊಂದು ಇವತ್ತಿನಿಂದ ಪರಿಚಯ ಇಲ್ಲ, 60 ವರ್ಷದ ಒಡನಾಟ ನಮ್ಮದು. ಅಷ್ಟೊತ್ತಿಗೆ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಅವರಿಗೆ ಹಬ್ಬಕ್ಕ ಪ್ರಶಸ್ತಿ ಸಿಕ್ಕಿದ್ದು ಏನೂ ವಿಶೇಷ ಇಲ್ಲ, ಇನ್ನೂ ಪ್ರಶಸ್ತಿ ಸಿಕ್ಕಬೇಕಾಗಿತ್ತು. ಅವರು 18 ವರ್ಷ ಈ ಒಕ್ಕೂಟದ ಅಧ್ಯಕ್ಷೆಯಾಗಿ, ಅವರು ಒಕ್ಕೂಟ ಶುರು ಮಾಡುವಾಗಲೇ ನಾನು ಅಲ್ಲಿದ್ದೆ. ಬಿಲ್ಡಿಂಗ್ 3 ಸೆಂಟ್ ಜಾಗದಲ್ಲಿ ಕದರಿ ಕಂಬಳದಲ್ಲಿ ಒಂದು ಸಣ್ಣ ಸ್ವಲ್ಪ ಮಹಿಳೆಯರನ್ನು ಸೇರಿಸಿಕೊಂಡು ಅಲ್ಲಿಂದ ಶುರು ಮಾಡಿದ ಕೆಲಸ. ಅವರು ಮಾಡಿದಂಥ ಕೆಲಸ ಅವರು ಸಾಮಾನ್ಯ ಕೆಲಸ ಅಲ್ಲ. 18 ವರ್ಷ ಒಂದು ಒಕ್ಕೂಟದಲ್ಲಿ ಅಧ್ಯಕ್ಷೆ ಆಗಿರುವುದಂತಲೇ ಹೇಳುವಂಥ ಮಾತು ಇದು. ಅವರು ಕೂಡ ಇದೇ ರೀತಿ ಎಲ್ಲ ಹೆಂಗಸರಿಗೆ ಬೇಕಾದ ಸಹಾಯ, ಕೋರ್ಟು ಕಚೇರಿ ಎಲ್ಲವನ್ನು ಮಾಡಿದ್ದಾರೆ. ಅದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಗೌರವಿಸಿ ಅವರಿಗೆ ಹಬ್ಬಕ್ಕೆ ಪ್ರಶಸ್ತಿ ಸಿಕ್ಕಿದೆ. ನನಗೆ ಅವರು ಎಂಥದ್ದು ಅಂತ ಗೊತ್ತು, ನಾನು ಇವತ್ತಿನ ನೋಡಿದ್ದಲ್ಲ. ಅವರು ಸಣ್ಣ ನನಗೆ ನನ್ನ ಮಗನ ಪ್ರಾಯ ಅವರಿಗೆ. ಹಾಗಾಗಿ ನನಗೆ ನಾನಂದರೆ ತುಂಬ ಅಭಿಮಾನ ಅವರಿಗೆ. ನನಗೂ ಹಾಗೆ ಭಾಳ ಪ್ರೀತಿ. ಇದು ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ. ಎಲ್ಲಿ ಹೋದರೂ ನನ್ನ ಕೈ ಹಿಡಿಯೋದು, ಕರೆಯೋದು, ಮಾಡೋದು. ನಾವೆಲ್ಲ ಸುಮಾರು ಸಂಸ್ಥೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದವರು. ಆದ್ದರಿಂದ ಅವರಿಗೆ ಇನ್ನೂ ದೇವರು ಒಳ್ಳೆಯ ಉತ್ತಮ ಇದನ್ನು ಕೊಟ್ಟು ಮಾಡಲಿ ಅಂತ ಹೇಳಿಕೊಂಡು ನಾನು ನಿಮ್ಮನ್ನೆಲ್ಲ ಕೇಳಿಕೊಂಡು ಅವರಿಗೂ ನನ್ನ ಸಂಪೂರ್ಣ ಪ್ರೀತಿಪೂರ್ವಕ ಹೃದಯದ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಈ ತಾಲೂಕು ಮಹಿಳಾ ಒಕ್ಕೂಟ ಅಂತ ಹೇಳೋದು ನಮ್ಮ ತಾಲೂಕಿನ ಮಹಿಳೆಯರ ಪ್ರತಿಬಿಂಬದ ಹಾಗೆ. ನಮ್ಮ ತಾಲೂಕಿನ ಮಹಿಳೆಯರು ದೊಡ್ಡ ಸ್ಪೆಷಾಲಿಟಿ ಏನಂತ ಹೇಳಿದರೆ, ನಮ್ಮ ತಾಲೂಕಿನಲ್ಲಿ ಈ ದೇಶದಲ್ಲಿ ವಿಶೇಷವಾಗಿರುವಂಥ ಮಾತ್ರ ಪ್ರಧಾನವಾದ ಸಮಾಜಗಳು ಜಾಸ್ತಿ. ಅದು ನಮ್ಮ ತಾಲೂಕಿನಲ್ಲಿರೋದು. ಇನ್ನೊಂದು ಮಹಾವಿಶೇಷ ಏನಂತ ಹೇಳಿದರೆ, ನಮ್ಮ ತಾಲೂಕಿನ ಮಕ್ಕಳು, ಅದು ಹೆಮ್ಮೆ ವಿಷಯ ಕೂಡ ನಮಗೆ. ನಮ್ಮ ತಾಯಂದಿರು, ನಮ್ಮ ಅಜ್ಜಿಯಂದರು, ಅವರು ಆಗಲೇ ಆರ್ಥಿಕ ಸಬಲೀಕರಣಕ್ಕೆ ಕೊಡುಗೆಗಳನ್ನು ನೀಡಿದವರು. ಎಲ್ಲಿ ಬಿಡಿ ರೋಲಿಂಗ್ ಕ್ಯಾಶು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಹಂಚಿನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಮನೆ ಹಿತ್ತಲಿನ ಹೂವು ಬೇಲಿಯ ಎಲೆಗಳನ್ನು ಕಟ್ಟಿ ಮಾರಿ ಅವರ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು, ಅವರನ್ನು ಗಂಡಂದರು ಎಷ್ಟು ಕೂದು ತೋಡಿನಲ್ಲಿ ಬಿದ್ದರು ಆ ಮಕ್ಕಳುಗಳ ಜೀವನ ಹಾಳಾಗದಂತೆ ಅವರಿಗೆ ಬೇಕಾದ ಹಾಗೆ ಆರೋಗ್ಯಕರವಾದ ಆಹಾರ ಮತ್ತು ಒಂದು ವಿದ್ಯಾಭ್ಯಾಸವನ್ನು ಕೊಟ್ಟಂಥ ಒಂದು ಹಿರಿಮೆ ನಮ್ಮ ತಾಲೂಕಿನ ಮಹಿಳೆಯರು. ಹಾಗಾಗಿ ಯಾವತ್ತೂ ನಮ್ಮ ತಾಲೂಕಿನ ಮಹಿಳೆಯ ಬಗ್ಗೆ ಹೇಳುವಾಗ ನಮಗೆ ಹೆಮ್ಮೆ ಆಗ್ತದೆ. ಕರ್ತೃತ್ವ, ನೇತೃತ್ವ ಮತ್ತು ಮಾತೃತ್ವ ಮೂರನ್ನು ಕೂಡ ಮೈಗೂಡಿಸಿಕೊಂಡವರು. ಆ ಮಹಿಳೆಯ ಆ ಕರ್ತೃತ್ವ ಅಂದರೆ ಕೆಲಸ ಮಾಡುವ ಒಂದು ಆ ನೇಚರಿಂದಾಗಿ ಮಕ್ಕಳು ಕೂಡ ನಮ್ಮ ಜಿಲ್ಲೆ, ನಮ್ಮ ತಾಲೂಕು ಉದ್ಧಾರ ಆಗಲಿಕ್ಕೆ ಕಾರಣ ಆಯಿತು. ಆ ನೇತೃತ್ವದಿಂದಾಗಿ ಲೀಡರ್ಶಿಪ್ ಕ್ವಾಲಿಟಿಗಳು ಮಕ್ಕಳಲ್ಲಿ ಬೆಳೀಲಿಕ್ಕೆ ಕಾರಣ ಆಯಿತು. ಮತ್ತು ಮಾತೃತ್ವದಿಂದಾಗಿ ಒಂದು ರೀತಿಯ ಸಹೋದರತೆ, ಪ್ರೇಮ ಭಾವನೆಗಳು, ನಮ್ಮ ನೆರೆಕರೆಯರು, ನಮ್ಮ ರಿಲೇಷನ್ಶಿಪ್ ಇದೆಲ್ಲ ಬೆಳೀಲಿಕ್ಕೆ ಕಾರಣ ಆಯಿತು. ಇವತ್ತು ವುಮನ್ ಎಂಪವರ್ಮೆಂಟ್ ಅಂತ ಹೇಳಲಿಕ್ಕಿಲ್ಲ. ವುಮೆನ್ ಆರ್ ಆಲ್ರೆಡಿ ಎಂಪವರ್ಡ್, ಅವರಿಗೆ ಶಕ್ತಿ ಇದೆ. ಅವಕಾಶ ಬೇಕಾದದ್ದು ಮಹಿಳಾ ಒಂದು ಮಾತೃತ್ವ ಅಥವಾ ಎಂಪವರ್ಮೆಂಟ್. ಇದಕ್ಕೊಂದು ಉದಾಹರಣೆ ನನ್ನ ಹೆಂಡತಿಯನ್ನೇ ನಾನು ಹೇಳುವುದು. ನಾನು ರಾಜಕಾರಣದಲ್ಲಿ ಇರುವಾಗ ನನ್ನ ಇನ್ಕಮ್ ಬಹಳ ಕಮ್ಮಿ ಇರುವ ದಿನಗಳಲ್ಲಿ ನಾನು ಬಹಳ ಶುದ್ಧ ಹಸ್ತನಾದ ರಾಜಕಾರಣವನ್ನು ಮಾಡಿದ್ದೆ. ಮೇಯರ್ ಆದಮೇಲೆ ಪ್ರೆಸ್ ಕರೆದು ರಾಜಕಾರಣವನ್ನು ಬಿಟ್ಟು ನನ್ನಷ್ಟಕ್ಕೆ ಕೆಲಸಕ್ಕೆ ಹೋಗಿದ್ದೇನೆ. ಯಾವುದೇ ರಾಜಕಾರಣದಲ್ಲಿ ಈಗಿಲ್ಲ. ಆ ದಿನಗಳಲ್ಲಿ LIC ಮಾಡಿ ನಮ್ಮ ಕುಟುಂಬವನ್ನು ಸಪೋರ್ಟ್ ಮಾಡ್ತಿದ್ದದ್ದು ನನ್ನ ಹೆಂಡತಿ. ಇದು ಒಂದು ಆ ಮಹಿಳೆಯರ ಒಂದು ಕರ್ತೃತ್ವದ ಒಂದು ಶಕ್ತಿಗೆ ಉದಾಹರಣೆ ಮತ್ತು ನೇತೃತ್ವದ ಶಕ್ತಿಗೆ ಉದಾಹರಣೆ ಅಂತ ಹೇಳ್ತಾ, ಇವತ್ತು ಒಂದು ಫೀಲ್ಡ್ ಬಗ್ಗೆ ತಾವು ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ವುಮನ್ ಎಂಪವರ್ಮೆಂಟ್ ಹೆಸರಲ್ಲಿ ಮಹಿಳೆಯರನ್ನು ಅವರನ್ನು ಜಸ್ಟ್ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸ್ಲಿಕ್ಕಾಗ್ತಾ ಇದೆ. ಯಾಕೆ ಇವತ್ತು ಅಸೆಂಬ್ಲಿಯಲ್ಲಿ ಮತ್ತು ಪಾರ್ಲಿಮೆಂಟಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ಇಲ್ಲ? ನೀವು ಬರೀ ಪಂಚಾಯತಲ್ಲೇ ಕೂತ್ಕೋಬೇಕಾ, ಕಾರ್ಪೊರೇಷನಲ್ಲೇ ಕೂತ್ಕೋಬೇಕಾ, ಮೇಯರ್ ಆಗಿಯೇ ಕೂತ್ಕೋಬೇಕಾ? ಇವತ್ತು 3.5 ಕೋಟಿ 7 ಕೋಟಿ ಕನ್ನಡ ನಾಡಿನ ಜನಸಂಖ್ಯೆಯಲ್ಲಿ 3.5 ಕೋಟಿ ಜನಸಂಖ್ಯೆ ಮಹಿಳೆಯರು. ಈ ಮಹಿಳೆಯರು ಎಷ್ಟು ಜನ ಪಾರ್ಲಿಮೆಂಟಲ್ಲಿ ಇದ್ದಾರೆ? ಇದನ್ನು ನೋಡಿ, ನಮ್ಮ ದೇಶದ ಸಂವಿಧಾನದಲ್ಲಿ ಇಟ್ ಇಸ್ ವೆರಿ ಕ್ಲಿಯರ್.
ಎಲ್ಲಿ ಅವಕಾಶ ಇಲ್ವಾ ಅಲ್ಲಿ ರಿಸರ್ವೇಷನ್ ಕೊಡಬೇಕು ಅಂತ, ಎಲ್ಲಿ ಆ ಸಂಖ್ಯೆಗೆ ಅನುಗುಣವಾಗಿ ರಿಸರ್ವೇಷನ್ ಕೊಟ್ಟು ಎಲ್ಲವನ್ನು ಸಮ್ಮಿಳಿತ ಮಾಡಿಕೊಂಡು ಒಂದೇ ರೀತಿಯಲ್ಲಿ ತಗೊಂಡಾಗ್ತಾ ಇದೆ. ಈಗ ಮುಂದಿನ ನಾನು ಯಾಕೆ ಈ ಮಾತನ್ನು ನಿಮ್ಮಗಳ ಮುಂದೆ ಹೇಳ್ತಾ ಇದ್ದೇನೆ ಅಂದರೆ, ನೀವೆಲ್ಲ ಜಾಗೃತ ಮಹಿಳೆಯರು, ನಾಲೆಜಬಲ್. ಇದನ್ನು ಒಬ್ಬ ರಾಜಕಾರಣಿ ಮಹಿಳೆ ಹೇಳಿದರೆ ಅವರಿಗೆ ಬೇಕಾಗಿ ಅವರ ಸ್ವಲಾಭಕ್ಕೆ ಹೇಳುವುದು ಅಂತ ಆಗ್ತದೆ. ಹಾಗಲ್ಲ, ಅವಕಾಶಗಳು ಮಹಿಳೆಯರಿಗೆ ರಾಜಕಾರಣದಲ್ಲಿ ಕೂಡ ಸಿಗಬೇಕು. ನಾಳೆ 50% ಪಾರ್ಲಿಮೆಂಟಲ್ಲಿ ಮಹಿಳಾ ರಿಸರ್ವೇಷನ್ ಬರಬೇಕು. ಮಹಿಳಾ ಮಣಿಗಳಿಂದ ದೇಶ ಮುಂದುವರಿಬೇಕು. 5 ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು. ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು, ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು. ಕೂಡಿ ಹಾಡಿದಾಗ ಗೆಲುವು ಗೀತೆಗೆ, ಭರತ ಮಾತೆಗೆ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ಹಿಮಾಲಯದ ನೆತ್ತಿಯಲ್ಲಿ, ಕಾಶ್ಮೀರದ ಭಿತ್ತಿಯಲ್ಲಿ, ಅಸ್ಸಾಮಿನ ಕಾಡಿನಲ್ಲಿ, 5 ನದಿಯ ನಾಡಿನಲ್ಲಿ. ಹೊತ್ತಿ ಉರಿವ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರೆಲ್ಲ ಬೆಳೆದು ಹಚ್ಚ ಹಸಿರುಗೂಡಲಿ. ಹೊತ್ತಿ ಉರಿವ ಬೆಂಕಿ ಆರಿ ತಣ್ಣಗಾಗಲಿ, ಬಂಜರೆಲ್ಲ ಬೆಳೆದು ಹಚ್ಚ ಹಸಿರುದೂಡಲಿ. ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ, ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ. ಮೊಳಗಲಿ ಮೊಳಗಲಿ ನಾಡಗೀತೆಯು, ಮೂಡಲಿ ಮೂಡಲಿ ಸುಪ್ರಭಾತವು. ನೇಪಾಳದ ಗಡಿಗಳಲ್ಲಿ, ಮಂತ್ರಾಲಯ ಗುಡಿಗಳಲ್ಲಿ, ಭತ್ತ ಗೋಧಿ ಬೆಳೆಯುವಲ್ಲಿ, ಪ್ರೀತಿ ಮೈ ತಳೆಯುವಲ್ಲಿ. ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸುಳುವ ಮುನ್ನ. ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಶುಭ್ರ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು. ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಚಿತವನು. ಕರೆವ ಕೈಗಿಹುದೋ ಕನಸುಗಳ ಹರಕೆ, ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ಇಂದು ಬಾಳಿದು ಕೂಳ ಕಾಳಗವು, ಹೊಟ್ಟೆ ಕೇಂದ್ರವಾಗಿದೆ ನರನ ಜೀವಿತಕ್ಕೆ. ಅನ್ನದ ನ್ಯಾಯ ಯುದ್ಧ ದಾವಾಗ್ನಿಯಲ್ಲಿ ಕರಗುತ್ತಿದೆ. ಭವಸ್ಥಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಉರಿಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಉರಿಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ये दुनिया एक दुल्हन
ये दुनिया एक दुल्हन दुल्हन के माथे की बिंदिया, ये मेरा इंडिया, आई लव माय इंडिया, ये मेरा इंडिया, आई लव माय इंडिया। जब छेड़ा मनहार किसी ने, झूम के सावन आया, आग लगा दे पानी में जब दीपक राग सुनाया। सात सुरों का संगम ये जीवन गीतों की माला, हम अपनी भगवान को भी कहते हैं बांसुरी वाला, बांसुरी वाला, बांसुरी वाला, हो हो, ये मेरा इंडिया, आई लव माय इंडिया, ये मेरा इंडिया, आई लव माय इंडिया। ओ ನಿನ್ನ ಕೀರ್ತಿಯು ಬೆಳಗಲಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಮಾತೆ ಪೂಜಕ ನಾನು ಎನ್ನಯ ಚಿರವಲಿರುವೆನು ಒಳಿಯಲಿ, ನಿನ್ನ ಕೀರ್ತಿಯು ಜಗಲಿ ಮೆರೆಯಲಿ, ಒಂದೇ ಆಸೆಯು ಮನದಲ್ಲಿ, ಎಡರು ತೊಡರುಗಳೆಲ್ಲ ತುಡಿಯುತ್ತ ಮುಂದೆ ಹೋಗುವೆ ಭರದಲ್ಲಿ, ನಿನ್ನ ಗೌರವಕ್ಕೆ ತುರು ಬರುವ ಬಲವ ಮುರಿಯುವೆನು ಛಲದಲ್ಲಿ, ಜಗದ ಜನನಿ ಭಾರತಿ ಕನ್ನಡದ ಕುಲದೇವಿ, ಕಾಪಾಡುವ ಜನ್ಮಭೂಮಿ ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಭಾರತಿ ನಿನ್ನ ಅಡಿಗಳಿಗೆ ಒಡಮಡುವೆ ನಾಡಿಗಳಿಗೆ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜನ್ಮ ಜನ್ಮದ ಪುಣ್ಯದ ಫಲವು, ಕರುಣೆಯ ತೋರಿದ ಒಲವಿನ ಬಲವು, ಜನ್ಮ ಜನ್ಮದ ಪುಣ್ಯದ ಫಲವು, ಕರುಣೆಯ ತೋರಿದ ಒಲವಿನ ಒಲವು, ಬಂದಿಹೆದರಿಗೆ ನಿನ್ನೊಡಲೊಳಗೆ ಕೋಟಿ ಕೋಟಿ ಜನ ಸೋದರರೆನಗೆ, ಬಂದಿಹೆದರಿಗೆ ನಿನ್ನೊಡಲೊಳಗೆ ಕೋಟಿ ಕೋಟಿ ಜನ ಸೋದರರೆನಗೆ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಮೇಲೆ ಹಿಮಾಚಲ ಕಾಲಡಿ ಕಡಲು, ಬಂಗಾರದ ನಿಧಿ ತುಂಬಿದೆ ಒಡಲು, ಮೇಲೆ ಹಿಮಾಚಲ ಕಾಲಡಿ ಕಡಲು, ಬಂಗಾರದ ನಿಧಿ ತುಂಬಿದೆ ಒಡಲು, ಶ್ರೀಗಂಧದ ಸೌಗಂಧವು ತುಂಬ, ಏನೆಂಬೆನು ನೀ ಸ್ವರ್ಗದ ಬಿಂಬ, ಶ್ರೀಗಂಧದ ಸೌಗಂಧವು ತುಂಬ, ಏನೆಂಬೆನು ನೀ ಸ್ವರ್ಗದ ಬಿಂಬ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜನನಿ ಜನ್ಮಭೂಮಿ, ಓ ಜನನಿ ಜನ್ಮಭೂಮಿ, ಜಯ ಭಾರತ ಜಯ ಭಾರತ ಜಯ ಭಾರತ ಜನನಿ, ಸುಖ ಶಾಂತಿಯ ಸಮೃದ್ಧಿಯ ಸುದೆ ಹರಿಸಿದ ಭೂಮಿ, ಜಯ ಭಾರತ ಜಯ ಭಾರತ ಜಯ ಭಾರತ ಜನನಿ, ಸುಖ ಶಾಂತಿಯ ಸಮೃದ್ಧಿಯ ಸುದೆ ಹರಿಸಿದ ಭೂಮಿ, ಆ ಆ ಆ ಮುಗಿಲೆತ್ತರ
ಎತ್ತರ ತಲೆ ಎತ್ತಿದೆ ಹಿಮ ಪರ್ವತ ಶ್ರೇಣಿ ಅಗಣಿತ ನಕ್ಷತ್ರಕ್ಕೆ ಇದು ಇಣುಕಿದ ಏಣಿ ನದ ನದಿಗಳು ನಮ್ಮೆದೆಯೊಳು ಸೇತುವೆ ಎನಿಸಿ ನದ ನದಿಗಳು ನಮ್ಮೆದೆಯೊಳು ಸೇತುವೆ ಎನಿಸಿ ಹಚ್ಚಸುರಿನ ಹೊಲಗದ್ದೆಗೆ ಹೊಸ ಗಾಳಿಯ ಸೂಸಿ ಹಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ದಿವ್ಯ ಸನಾತನ ಸಂಸ್ಕೃತಿಗೆ ವೇದ ಪುರಾಣವೇ ಸಾಕ್ಷಿಗಳು ಹಿಂದುವಿನುನ್ನತಿ ಅವನತಿಗೆ ಸಾಕ್ಷಿ ಮಾದರಿಯ ಶಿಖರಗಳು ಅಂಜುವ ಎದೆಯಲ್ಲಿ ಧೈರ್ಯದಿ ಪಂಜನು ಉರಿಸುವ ಮಂಜಿನ ಮಹಲುಗಳು ಹಿಮಗಿರಿಯ ಶೃಂಗ ದೇವನದಿ ಗಂಗಾ ಮನದಲ್ಲಿ ಮೂಡಿಪ ಭಾವ ವಿನೂತನ ಅನುಪಮ ಉತ್ತುಂಗ ಅನುಪಮ ಉತ್ತುಂಗ ನಮ್ಮ ನೆಮ್ಮದಿಯ ಜೀವನ ಸಂತೋಷ ಆಡಂಬರ ವೈಡೂರ್ಯಕ್ಕಾಗಿ ನಾವು ಸಾಲವನ್ನು ಮಾಡುತ್ತೇವೆ. ಹಾಸಿಗೆ ಇದ್ದಷ್ಟೇ ಕಾಲು ಚಾಚಬೇಕು ಎಂಬ ಗಾದೆ ಮಾತು ಇದೆ. ಸಾಲವನ್ನು ನಾವು ಅತಿಯಾಗಿ ಮಾಡಬಾರದು. ಈಗ ಅಲ್ಲಲ್ಲಿ ಜಾಸ್ತಿ ಲೋನು, ಶ್ರೀಶಕ್ತಿ ಅಲ್ಲಿ ಇಲ್ಲಿ ಸಂಘ ಸಂಸ್ಥೆಗಳಲ್ಲಿ ಲೋನ್ ಕೊಡ್ತಾರೆ ಎಂದು ನಾವು ನಮ್ಮ ದುಡಿಮೆಯ ಮಿತಿ ಮೀರಿದಷ್ಟೇ ಸಾಲವನ್ನು ಮಾಡಿ ನಮ್ಮ ಜೀವನವನ್ನು ನಿರ್ವಹಣೆ ಮಾಡಬೇಕು. ಬದಿಮನೆಯಲ್ಲಿ ಅವಳು ವಜ್ರ ವೈಡೂರ್ಯದಿಂದ ಡಬಲ್ ಮಾಡಿಗೆ ಮನೆಯಲ್ಲಿ ಇದ್ದಾಳೆಂದು ನಾವು ಕುಳಿತು ಒಂದು ಗಂಜಿ ಊಟ ಮಾಡುವಂತಹ ವ್ಯವಸ್ಥೆ ಇದ್ದರೆ ನಾವು ಅದರಲ್ಲೇ ಗಂಡ ಹೆಂಡತಿ ನೆಮ್ಮದಿಯಾಗಿ ಇದ್ದು ಮಕ್ಕಳನ್ನು ಸಾಕಬೇಕು. ನಮ್ಮ ಗಂಡನಲ್ಲಿ ಜಗಳ ಮಾಡಿಕೊಂಡು ಸಾಲ ಮಾಡಿ, ನೀನು ಸಾಲ ಮಾಡಿ ಅದು ತಾ, ಟಿವಿ ತಾ, ಫ್ರಿಜ್ ತಾ, ವಾಷಿಂಗ್ ಮಿಷನ್ ತಾ ಅಂತ ಸಾಲ ವಿಪರೀತ ಸಾಲ ಮಾಡಿದರೆ ಮನೆಯ ನೆಮ್ಮದಿಯೇ ಕೆಟ್ಟು ಹೋಗ್ತದೆ. ರಾತ್ರಿ ನಿದ್ದೆ ಇಲ್ಲದೆ ಕೊರಗುವಂತಾಗಿ ಶುಗರ್, BP ಮುಂತಾದ ಕಾಯಿಲೆ ಬಂದು ಹೃದಯ ಸ್ತಂಭನ, ಈಗ ಕೊರೋನಾ ಬಂದು ಅಲ್ಲಲ್ಲಿ ಹೃದಯ ಸ್ತಂಭನ ಆಗ್ತಾ ಇದೆ. ಹಾಗೆ ವಿಪರೀತ ಸಾಲ ಮಾಡಿದಾಗ ಇಂತಹ ಪರಿಸ್ಥಿತಿಗಳು ಬಂದು ನಾವು ದಿಕ್ಕೆಟ್ಟು ಮನೆಯೆಲ್ಲ ಬಿಟ್ಟು ದೇಶಾಂತರ ಹೋಗುವಂತ ಪರಿಸ್ಥಿತಿಯು ಬರ್ತದೆ. ಅದಕ್ಕಾಗಿ ನಾವು ಮನೆಯಲ್ಲಿ ದಿನನಿತ್ಯಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಹಿತಮಿತವಾಗಿಯೇ ಕಲಿಸಿ ಎಲ್ಲ ರೀತಿಯಲ್ಲಿಯೂ ನಾವಿದ್ದು ದಿನನಿತ್ಯ ನೆಮ್ಮದಿಯಲ್ಲಿ ಜೀವನವನ್ನು ಮಾಡಬೇಕು. ಸಾಲವನ್ನು ಮಿತಿಮೀರಿ ಮಾಡಬಾರದು. ಒಂದು ಹೆಣ್ಣು ಮಕ್ಕಳ ಬಾಳಿನಲ್ಲಿ ಭಾರತ ದೇಶದ ವ್ಯವಸ್ಥೆಯಲ್ಲಿ ಹೇಳುವುದಾದರೆ ಸಂಸಾರ ಪ್ರಾರಂಭವಾಗುವುದು ಯಾವಾಗ? ಒಂದು ಮಗು ದೊಡ್ಡವಳಾಗಿ ವಿದ್ಯಾಭ್ಯಾಸವನ್ನು ಮುಗಿಸಿ ತನ್ನ ಕಾಲ ಮೇಲೆ ನಿಂತು ಆಮೇಲೆ ವಿವಾಹವಾಗಿ ತನ್ನ ಗಂಡನ ಮನೆಗೆ ಸಪ್ತಪದಿ ತುಳಿದು ಹೊಸ್ತಿಲು ದಾಟಿದ ನಂತರನೇ ಪ್ರಾರಂಭವಾಗುವುದು ಆ ಮಗುವಿನ ಬಾಳಿನ ಒಂದು ಸಂಸಾರ. ಆ ಸಂಸಾರದ ದೃಷ್ಟಿಕೋನ ಅಂದ್ರೆ ತಾನಾಯ್ತು, ತನ್ನ ಗಂಡ, ತನ್ನ ಮಕ್ಕಳು, ತನ್ನ ಅತ್ತೆ ಸೊಸೆ, ತನ್ನ ಸಂಬಂಧಿಕರು, ಆಮೇಲೆ ನನ್ನ ಕಂಪೌಂಡಿನ ಹೊರಗಡೆಯ ನನ್ನ ನೆರೆಕರೆಯು. ಸೀಮಿತ ದೃಷ್ಟಿಕೋನದಲ್ಲಿ ಹೇಳುವುದಾದರೆ ಸಂಸಾರಕ್ಕೆ ಒಂದು ಸ್ಪಷ್ಟ ಕಲ್ಪನೆ ಇಷ್ಟೇ ಇರುವುದು. ಆದರೆ ವಿಸ್ತಾರವಾಗಬೇಕು. ನಾವು ಪ್ರಾಯ ಬಂದಂತೆ, ಮಕ್ಕಳು ಬೆಳೆದಂತೆ ಸಂಸಾರ ಅನ್ನುವ ನಮ್ಮ ದೃಷ್ಟಿಕೋನ ವಿಸ್ತಾರತೆಯತ್ತ ಹೋಗಬೇಕು. ಸಂಕುಚಿತ ಭಾವನೆಗಳನ್ನು ಬಿಟ್ಟು ದೇಶದ ಹಿತದೃಷ್ಟಿಯತ್ತ ನಮ್ಮ ದೃಷ್ಟಿಕೋನ ವಿಸ್ತಾರವಾಗಬೇಕು ಎಂದು ನನ್ನ ಭಾವನೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸಬೇಕಾದ್ರೆ ಪ್ರಥಮವಾಗಿ ನಾವು ಒಂದು ಪದ್ಯ ಅಂದರೆ ಸಂಗೀತದಿಂದ ಶುರು ಮಾಡ್ತೇವೆ. ಇಲ್ಲೇ ನಮಗೆ ಸಂಗೀತ ಒಂದು ಶುರುವಾಯಿತು ಅಂತ ಹೇಳ್ಬೋದು. ನಾವು ಸಂಗೀತವನ್ನು ಆಸ್ವಾದಿಸಿಕೊಂಡು ಅಂದರೆ ನಮಗೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಅಥವಾ ನಮ್ಮ ದುಃಖಗಳನ್ನು ನಾವು ಹೇಳಿಕೊಳ್ಳಲು ನಮಗೆ ವ್ಯಕ್ತಪಡಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ನಾವು ಸಂಗೀತದ ಮೂಲಕ ನಮ್ಮ ನೋವನ್ನು ನಾವೇ ನಮ್ಮ ಮನೆಯಲ್ಲಿ ಇತರರಿಗೆ ಗೊತ್ತಾಗದ
ಒಗ್ಗಟ್ಟು ಮಾಡಿ ನಿಜವಾಗಿ ನಾವು ಒಂದು ಮೆಟ್ಟಿಲಿನಿಂದ ಸದಾ ಎಲ್ಲ ಸಂಘ ಸಂಘಟನೆಗಳಲ್ಲಿ ನಿಜವಾಗಿ ನಾವು ಎಲ್ಲ ಸಣ್ಣದಿಂದ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತ ಹೇಳುವಾಗ ಅಲ್ಲಿ ಯಾವುದೇ ಕಾರಣಕ್ಕೆ ಏನೇ ಒಂದು ಕೆಲಸ ಮಾಡೋದಾಗಿರ್ಬೋದು, ಒಂದು ತಿಳ್ಕೊಳ್ಳೋದಾಗಿರ್ಬೋದು, ಜ್ಞಾನತೆ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಚಟುವಟಿಕೆಗಳಲ್ಲಿ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಯುವಜನತೆಗಳಲ್ಲಿ ಎಲ್ಲ ಭಾಗವಹಿಸಿ ಮುಂದೆ ಬರಲಿಕ್ಕೆ ನಮಗೆ ಹೆಜ್ಜೆ ನೀಡಲಿಕ್ಕೆ ಕೂಡ ಒಂದು ಒಳ್ಳೆ ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ವಿಶ್ವವನ್ನ ತಲ್ಲಣಿಸಿದಂತಹ ಕೊರೋನಾ ಹುಟ್ಟು ಹಾಕಿದ್ದು ಇದು ಒಂದು ಶಿಶುವನ್ನ, ಅದು ಆನ್ಲೈನ್ ಪೇಚಾಟಕ್ಕೆ ಸಿಲುಕಿಸಿದ್ದು, ಅತೀವವಾಗಿ ಕಾಡಿದ್ದು ಶಿಕ್ಷಣ ಕ್ಷೇತ್ರವನ್ನ. ಆನ್ಲೈನ್ನಲ್ಲೇ ವಿದ್ಯಾಭ್ಯಾಸವನ್ನ ಮುಂದುವರಿಸಬೇಕು ಅಂತ ಎಲ್ಲ ಇಲಾಖೆಗಳು, ಅರ್ಥಾತ್ ವಿದ್ಯಾ ಇಲಾಖೆ ಜೊತೆಗೆ ಆರೋಗ್ಯ ಇಲಾಖೆ ಕೊಟ್ಟಂತಹ ಸಂದೇಶದ ಮೇಲೆಗೆ ಬಹಳಷ್ಟು ಬಳಲಿದಂತಹ ಇಲಾಖೆ ಶಿಕ್ಷಣ ಇಲಾಖೆ. ಸಣ್ಣ ಮಕ್ಕಳಿಂದ ಹಿಡಿದು ಅತಿ ದೊಡ್ಡ ವಿದ್ಯಾರ್ಥಿಗಳವರೆಗೂ ಕೂಡ ಆನ್ಲೈನ್ ತರಗತಿಗಳನ್ನ ನಡೆಸಬೇಕೆಂದಾಗ ಕೊರೋನಾದ ಆದಿಯಲ್ಲಿ ಮಕ್ಕಳೆಲ್ಲ ಮನೆಯಲ್ಲಿದ್ದಾಗ ಬಹಳ ಖುಷಿ ಪಟ್ರು ಆನ್ಲೈನ್ ಅಂತ ಹೇಳಿ. ಆದರೆ ಆನ್ಲೈನ್ ಒಂದು ಕಾಲಕ್ಕೆ ಶಿಕ್ಷಕರು ಮೊಬೈಲ್ ಅನ್ನ ದೂರ ಇಟ್ಟು ಶಾಲೆಗೆ ಬನ್ನಿ ಅಂತ ಹೇಳಿದಾಗ ಅದಾಗ ಬಹಳಷ್ಟು ಸಂಕಟ ಪಟ್ಟೆವು. ಮತ್ತೊಂದು ದಿನ ಮೊಬೈಲ್ನೊಳಗೆ ಶಾಲೆ ಎಂದಾಗ ನಾವು ಪಟ್ಟದ್ದು ಪೇಚಾಟ. ಯಾಕಂತ ಕೇಳಿದ್ರೆ ಅದೆಷ್ಟೋ ವಿದ್ಯಾಭ್ಯಾಸ ಅಥವಾ ಅದೆಷ್ಟೋ ಮಂದಿ ಈ ಆನ್ಲೈನ್ ಇಂದ ಸೊರಗಿದ್ದಂತೂ ಸತ್ಯ. ಎದೆಷ್ಟೋ ಫ್ಯಾಮಿಲಿಗಳು ಅಥವಾ ಕುಟುಂಬಗಳು ಬೀದಿ ಪಾಲಾದದ್ದು ಈ ಕೊರೋನಾದ ಪೇಚಾಟದಿಂದಾಗಿ. ಆನ್ಲೈನ್ ಅನ್ನುವಂಥದ್ದು ಬರೀ ಶಿಕ್ಷಣಕ್ಕೆ ಮಾತ್ರ ಮೀಸಲು ಅಲ್ಲ, ಆದರೆ ಬಳಲಿದ್ದು ಮಾತ್ರ ಶಿಕ್ಷಣ ಕ್ಷೇತ್ರ. ಯಾಕಂತ ಕೇಳಿದ್ರೆ ಅರ್ಧಕ್ಕರ್ಧ ಮಕ್ಕಳು ಶಿಕ್ಷಣದಿಂದ ವಂಚಿತರಾದಂಥದ್ದು ಸತ್ಯ. ಇನ್ನು ಆನ್ಲೈನ್ ಅದರಲ್ಲಿ ಸದುಪಯೋಗನೂ ಇದೆ, ದುರುಪಯೋಗನೂ ಇದೆ ಅನ್ನುವುದು. ಯಾಕಂತ ಕೇಳಿದ್ರೆ ಅತಿಯಾದರೆ ಅಮೃತಾನು ವಿಷವಾಗುತ್ತದೆ. ಯಾವುದಕ್ಕೆ ಬಳಸಬೇಕು ನಾವು ಆನ್ಲೈನ್ ಅನ್ನುವುದನ್ನ ಖಚಿತ ಮಾಡಿಕೊಂಡು ನಾವು ಆನ್ಲೈನ್ ಅನ್ನ ಬಳಸಬೇಕು. ನಾವು ಕನ್ನಡ ಮಾಧ್ಯಮದಲ್ಲಿ ಎಲಿಮೆಂಟರಿ ಶಾಲೆಯಲ್ಲಿ ಕಲಿಯುವಾಗ ಆಹಾರದಲ್ಲಿ ಎಷ್ಟು ವಿಧ ಅಂತ ಕೇಳುವಾಗ ಸಸ್ಯಾಹಾರ, ಮಾಂಸಾಹಾರ, ಮಿಶ್ರಾಹಾರ, ಇದು 3 ಮಾತ್ರ ನಮಗೆ ಗೊತ್ತಿತ್ತು ನಮ್ಮ ಕಲಿಕೆ ಕ್ರಮದಲ್ಲಿ. ಆದರೆ ಈಗ ಸಂಪೂರ್ಣ ಬದಲಾಗಿದೆ. ಸಸ್ಯಾಹಾರಿ ಅಂತ ಹೇಳಿದರೆ ಬ್ರಾಹ್ಮಣರು ಮಾತ್ರ ಸಸ್ಯಾಹಾರಿಗಳು ಅಂತ ಇತ್ತು. ಅದು ಶುದ್ಧ ತಪ್ಪು. ಮಠ ಮಂದಿರಗಳಲ್ಲಿ ಯಾರು ದೀಕ್ಷೆ ತಗೊಳ್ತಾರೋ, ಯಾರು ಮಠ ಮಂದಿರಗಳಲ್ಲಿ ಶಿಕ್ಷಣ ಪಡೀತಾರೋ ಅವರಿಗೆ ಸಂಪೂರ್ಣ ಸಸ್ಯಾಹಾರದ ವಿಚಾರದಲ್ಲಿ ಸ್ವಾಮೀಜಿಯವರು ತಿಳಿಸ್ತಾರೆ. ಸಸ್ಯಾಹಾರ, ಮಾಂಸಾಹಾರ, ಮಿಶ್ರಾಹಾರ ಇದು ಭೌತಿಕವಾಗಿ ಹೇಳುತ್ತಿದೆ, ನಿಜವಾಗಿಯೂ ಸತ್ಯ. ಆದರೆ ನೀವು ವೈಜ್ಞಾನಿಕವಾಗಿ ನೀವು ಪರಿಶೀಲನೆ ಮಾಡಿದರೆ ಸಸ್ಯಾಹಾರಿ ಒಬ್ಬ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ಆಕ್ಸಿಡೆಂಟ್ ಆದಾಗ ಅವನಿಗೆ ರಕ್ತದ ಅಗತ್ಯ ಉಂಟು ಅಂತ ಹೇಳುವಾಗ ಹಿಂದೂಗಳಿಗೆ ಮುಸಲ್ಮಾನರದ ರಕ್ತವೂ ಆಗ್ತದೆ, ಕ್ರಿಶ್ಚಿಯನರದ ರಕ್ತವೂ ಆಗ್ತದೆ. ಆಗ ರಕ್ತದಲ್ಲಿ ಬೇರೆ ಸಸ್ಯಾಹಾರಿಗಳ ರಕ್ತ, ಮಾಂಸಾಹಾರಿಗಳ ರಕ್ತ, ಮಿಶ್ರಾಹಾರಿಗಳ ರಕ್ತ ಅಂತ ಇಲ್ವೇ ಇಲ್ಲ. ಆಗ ಯಾರ ರಕ್ತ ಸಲಿಕೆ ನಡೀತಾರೆ, ಏಕೆಂದ್ರೆ ನನ್ನ ಜೀವ ಬದುಕಿದ್ರೆ ಸಾಕು ಅಂತ ಹೇಳಿ. ಆಗ ಯಾಕೆ ಈ ಸಸ್ಯಾಹಾರ ನನಗೆ ಸಸ್ಯಾಹಾರಕ್ಕೆ ರಕ್ತ ಆಗ್ಬೇಕು ಅಂತ ಹೇಳುದಿಲ್ಲ? ಜೀವಕ್ಕೆ ಬದುಕಲಿಕ್ಕೆ ಬೇಕಾಗಿ ಆತ್ಮ ಪ್ರಾಣ ಎಂಬುದು ಬಹಳ ಮುಖ್ಯ. ಆಗ ನಮಗೆ ಯಾರ ರಕ್ತವೂ ಆಗ್ತದೆ. ಇನ್ನು ಸಸ್ಯಾಹಾರಿ ಪ್ರಾಣಿಗಳು ಇವೆ, ಸಸ್ಯಾಹಾರಿ, ಮಾಂಸಾಹಾರಿ, ಮಿಶ್ರಾಹಾರಿ. ಹುಲಿ, ಸಿಂಹ ಅವುಗಳೆಲ್ಲ ಮಿಶ್ರಾಹಾರಿ, ಅವುಗಳಿಗೆ ಏನೂ ನಡೀತದೆ. ಇನ್ನು ಕೆಲವು ಮಾಂಸವನ್ನು ಮಾತ್ರ ತಿನ್ನೋ ಪ್ರಾಣಿಗಳಿವೆ, ಇನ್ನು ಕೆಲವು ಸಸ್ಯಗಳನ್ನು ಮಾತ್ರ ತಿನ್ನೋ ಪ್ರಾಣಿಗಳಿವೆ. ಅವುಗಳನ್ನಂದ್ರೆ ನಾವು ವಿಂಗಡಿಸಬಹುದು, ಇದು ಸಸ್ಯಾಹಾರಿ, ಇದು ಮಾಂಸಾಹಾರಿ, ಇದು ಮಿಶ್ರಾಹಾರಿ ಅಂತ ಹೇಳಿ. ಅವಮಾನ ಅನ್ನೋದು ಮನುಷ್ಯನಿಗೆ ಬಹಳ ಬೇಸರ ತರುವಂಥ ಸಂಗತಿ. ಯಾರಿಗೂ ಅವಮಾನ ಅಂತ ಹೇಳುವಂಥದ್ದು ಅವಮಾನ ಆಗಬಾರ್ದು. ಪ್ರತಿಯೊಂದು ವಿಷಯದಲ್ಲಿ ರಾಜರಿಗೆ ಕೂಡ ಪುರಾಣದ ಕಥೆಗಳಲ್ಲಿ ಅವಮಾನ ಅನ್ನುವಂಥದ್ದು ರಾಜರು ಕೂಡ ಅನುಭವಿಸಿದ್ದಾರೆ. ಇದರಲ್ಲಿ ದುರ್ಯೋಧನ ಮತ್ತು ದ್ರೌಪದಿಯ ಕಥೆಯಲ್ಲಿ ಕೂಡ ಅವಮಾನ ಅನ್ನುವಂಥದ್ದು ಬರ್ತದೆ. ದ್ರೌಪದಿ ದುರ್ಯೋಧನ ಅವನು ಇದಕ್ಕೆ ಬರುವಾಗ ಏನು ಒಂದು ಅವರು ಇದು ಮಾಡಿರ್ತಾರೆ, ಅರಮನೆ ಮಾಡಿರ್ತಾರೆ, ಅದಕ್ಕೆ ಅವನು ನೋಡಲಿಕ್ಕೆ ಅಂತ ಹೇಳಿ ಬಂದಾಗ ಅಲ್ಲಿ ಅವನು ಏನು ಅವನ ಜ್ಯೋತಿಯನ್ನು ಎತ್ತಿಕೊಂಡು ನೀರು ಉಂಟಂತ ಹೇಳಿ ಅವನು ಜ್ಯೋತಿಯನ್ನು ಎತ್ತಿಕೊಂಡು ಬರ್ತಾನೆ. ಆವಾಗ ಅದನ್ನು ನೋಡಿಕೊಂಡು ದ್ರೌಪದಿ ನಗ್ತಾಳಂತೆ. ಆಗ ಅವನಿಗೆ ಅವಮಾನವಾಗಿ ಅದು ಸೇಡಾಗಿ ಪರಿವರ್ತನೆಗೊಂಡು ಮಹಾಭಾರತ ಯುದ್ಧದವರೆಗೆ ಅದನ್ನು ಕೊಂಡೋಗಿತ್ತು. ಅವಮಾನ ಅನ್ನುವಂಥದ್ದು ಮನುಷ್ಯನಿಗೆ ಬಹಳ ಮತ್ತೆ ಮತ್ತೆ ಆಗುವ ದೊಡ್ಡ ಕೆಟ್ಟ ಪರಿಣಾಮವನ್ನು ಸಹ ತಂದುಕೊಡ್ತದೆ. ಸ್ನೇಹಿತೆಯರು ಅಂತ ಬರುವಾಗ ನನಗೆ ನಮ್ಮ ಕುಚೇಲ ಮತ್ತು ಕೃಷ್ಣನ ವಿಷಯ ನೆನಪಾಗ್ತದೆ.
ಎಂತಹ ಸ್ನೇಹ ಅವರದ್ದು. ಏನಂತ ಹೇಳಿದ್ರೆ ಆ ಕುಚೇಲನಿಗೆ ಏನು ಕೊಡಲು ಅಸಾಧ್ಯವಾದಾಗ ಅವಲಕ್ಕಿ ತೆಗೆದುಕೊಂಡು ಕೃಷ್ಣನಿಗೆ ಕೊಟ್ಟ ಅಂತೆ. ಕೃಷ್ಣನಿಗೆ ಅದು ತೃಪ್ತಿಯಾಯಿತು. ಇನ್ನು ಅರ್ಜುನ ಮತ್ತೆ ಕೃಷ್ಣನ ಸ್ನೇಹಿತ, ಆ ಸ್ನೇಹ ಕೂಡ ಒಂದು ಸ್ನೇಹಪೂರ್ಣವಾದ ಒಂದು ಸಂಬಂಧ. ಆದರೆ ಈ ಸ್ನೇಹದಲ್ಲಿ ಕೆಲವೊಮ್ಮೆ ಹುಳಿ ಹಿಂಡುವವರು ಇರ್ತಾರೆ. ಅವರು ಚಂದದಲ್ಲಿ ಸ್ನೇಹಿತರಾಗಿದ್ದಾರಲ್ಲ, ಅದನ್ನು ಏನಾದರೂ ಮಾಡಿ ಆ ಸ್ನೇಹವನ್ನು ತೆಗಿಬೇಕು ಅನ್ನೋರು ಇರ್ತಾರೆ. ಆದರೆ ಒಳ್ಳೆಯ ಸ್ನೇಹ, ಒಳ್ಳೆಯ ಒಂದು ಪುಸ್ತಕವನ್ನು ಓದಿದಷ್ಟೇ. ಅವರು ಜೀವನದಲ್ಲಿ ಒಳ್ಳೆಯ ಸ್ನೇಹಿತರಿದ್ದರೆ ಜೀವನ ಪರ್ಯಂತ ಒಬ್ಬರಿಗೊಬ್ಬರು ನೆರಳಾಗಿ ಸಹಾಯವನ್ನು ನೀಡ್ತಾರೆ. ಅಲ್ಲದೆ ಸ್ನೇಹಿತರಲ್ಲಿ ಈಗ ನಮ್ಮಲ್ಲಿ ಕೂಡ ಒಂದು ಒಳ್ಳೆಯ ಗುಣ ಇರಬೇಕು. ದೋಸ್ ಹೂ ಆರ್ ಗುಡ್ ಐ ಆಮ್ ಗುಡ್, ದೋಸ್ ಹೂ ಆರ್ ನಾಟ್ ಗುಡ್ ಐ ಆಮ್ ಆಲ್ಸೋ ಗುಡ್ ಅನ್ನುವಂಥ ಭಾವನೆ ನಮ್ಮ ಸ್ನೇಹಿತರಲ್ಲಿ ಇರಬೇಕು. ಯಾಕಂದರೆ ನೀನು ಒಳ್ಳೆಯವಾದರೂ ನಾನು ಒಳ್ಳೆಯ, ನೀನು ಒಳ್ಳೆಯವರಾದಿದ್ರು ನಾನು ಒಳ್ಳೆಯವ ಅನ್ನುವಂಥ ಭಾವನೆ ಸ್ನೇಹಿತರಲ್ಲಿ ಇರಬೇಕು. ಅಲ್ಲದೆ ಸ್ನೇಹಿತರ ಅಭಿವೃದ್ಧಿಗೆ ನಾವು ಸಹಕಾರವನ್ನು ನೀಡಬೇಕು. ಇಂದಿನ ಈ ಆಧುನಿಕ ಯುಗದಲ್ಲಿ ಇಂಟರ್ನೆಟ್ ಬಳಕೆಯಿಂದಾಗಿ ಇಡೀ ಪ್ರಪಂಚವೇ ಒಂದು ಮುಷ್ಟಿಯೊಳಗೆ ಬಂದಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲ ವ್ಯವಹರಿಸುವುದರಿಂದ ನಮ್ಮ ಸ್ನೇಹಿತರು ಅಥವಾ ನಮ್ಮದು ಯಾವುದೇ ಸಂಬಂಧ ಬಲಗೊಂಡಿದೆ. ಜೊತೆಗೆ ವಿಷಯ ಜ್ಞಾನ ಕೂಡ, ಅರಿವು ಕೂಡ ಹೆಚ್ಚಿಸಲು ಅದು ತುಂಬ ಸಹಾಯಕಾರಿಯಾಗಿದೆ. ಜೊತೆಗೆ ನಮ್ಮ ಯುವ ಪೀಳಿಗೆಗೆ ಅದರ ದುರುಪಯೋಗವನ್ನು ಮಾಡುತ್ತಾ ಅದು ತುಂಬ ಕೆಟ್ಟದನ್ನು ಮಾಡ್ತಾ ಇದೆ. ಒಂದು ರೀತಿಯಲ್ಲಿ ವಿಜ್ಞಾನ ಬೆಳೆದಂತೆ ಅದನ್ನು ಉಪಯೋಗ ಮತ್ತು ದುರುಪಯೋಗ ಪಡಿಸಿಕೊಳ್ಳೋದು ನಮಗೆ ಬಿಟ್ಟಿದ್ದು. ನಮ್ಮ ವಿಚಾರ ಶಕ್ತಿ ಅದು ಬಲವಾಗಿದ್ದರೆ ಈ ಸಾಮಾಜಿಕ ಜಾಲತಾಣದಿಂದ ನಮಗೆ ಅನುಕೂಲಗಳೇ ಆಗುತ್ತವೆ. ಅದೇ ನಮ್ಮ ಮನಸ್ಸು ದುರ್ಬಲಗೊಂಡಿದ್ದರೆ ಅದರ ದುರುಪಯೋಗ ಆಗುವ ಚಾನ್ಸಸ್ಸೇ ಹೆಚ್ಚಿರುತ್ತೆ. ಹಾಗಾಗಿ ಈಗ ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ ನಮ್ಮನ್ನು ತುಂಬ ಹತ್ತಿರ ತಂದಿದೆ. ಎಷ್ಟೋ ಮಂದಿ ನಮ್ಮ ದೂರದ ಗೆಳತಿಯರಾಗಲಿ, ಬಂಧುಗಳಾಗಲಿ ಅವರನ್ನು ನಮ್ಮ ಜೊತೆ ಸೇರಿಸುವುದರಲ್ಲಿ ಅದು ಸಫಲವಾಗಿದೆ. ಎಷ್ಟೋ ಮಂದಿ ಎಷ್ಟೋ ವರ್ಷಗಳಿಂದ ನಾಪತ್ತೆ ಆದವರು ಕೂಡ ಈ ಸಾಮಾಜಿಕ ಜಾಲತಾಣದ ಮುಖಾಂತರ ಸೇರುವಂತಾಗಿದೆ. ತಾಯಿ ಮಗಳು, ತಂದೆ ಮಗ, ಈ ಥರ ಸೇರುವಂತಾಗಿದೆ. ಹಾಗೆ ಬಹಳಷ್ಟು ಉಪಯೋಗವೂ ಇದೆ. ಜೊತೆಗೆ ಎಷ್ಟೋ ಮಂದಿ ಗಣ್ಯ ವ್ಯಕ್ತಿಗಳನ್ನು ಈ ಸಾಮಾಜಿಕ ಜಾಲತಾಣದ ಟ್ವಿಟ್ಟರ್ ಆಗಲಿ, ಫೇಸ್ಬುಕ್ ಆಗಲಿ ಅದರ ಮುಖಾಂತರ ಏನೇನೋ ಅವಹೇಳನೆ ಮಾಡಿ ಅವರ ಜೀವಕ್ಕೆ ಕುಂದು ತರಿಸಿದಂಥ ಸಂದರ್ಭಗಳು ಇವೆ.
ಮುಲ್ಪದಾದ ಎಂಕಲೆಗೆ ಒಂಜಿ ಗೊತ್ತಾಂಡು ಬಂದ ಡೈರೆಕ್ಟ್ ಪನ್ಪಡಿತ ಬ್ಯಾಂಗ್ಳೂರ್ ಮೈಸೂರು ಜಡ್ಜ್ಮೆಂಟ್ ಪೋಂದುಪ್ಪ ಅತನ ಸ್ಟೇಜ್ ಪ್ರೋಗ್ರಾಮ್ಸ್ ಕೊರೊಂದುಪ್ಪ ನಿಕಲ್ನ ಏಜ್ ದಕ್ಲೆ ತೂವೊಂದುಪ್ಪ ಆಂಡ ಇನಿಕಲ ದಾಯಗ ನಮ್ಮ ಫುಡ್ಲ ಅವ್ಗೆ ಟಾಪ್ ಉಂಡು ಪಂಡ ಒಂದು ನಿಕಲೆ ಇರ್ತಂದೆ ಪಡೋದು ಈ ಏಜ್ ಇಲ್ಲ ಎಂಕಲೆಗೆ ಮ್ಯಾಮ್ ಪಂಡೇರು ಮಾತೆಲ್ಲ ಪಣೊಂದುಪ್ಪೇರು ಮೊಕ್ಕಲು ದಾದ ಒಂದು ಈತೆಯ ಜಡ್ಜ್ಮೆಂಟ್ ಬರ್ದ ಈತ ಟೈಮ್ ತೆತ್ತೊಂದುಲ್ಲೇರಂತೆ ದಯಪನ್ನಗ ನಿಕಲ ಆತ ಭಂಗ ಮಲ್ತದ್ದು ಬಾರ್ದಾರೆ ಎಂಕಲೆಗೆ ಸತ್ಯವಾದ ಮಸ್ತ್ ಭಂಗ ಮಲ್ತು ಬಾರ್ದಾರೆ ಐಗೋಸ್ಕರ ಎಂಕಲ್ ಈತ ಟೈಮ್ ತೆತ್ತ ಎಂಕಲ ಮೂಜಿ ಜಂತಲ ಒಂದು 100% ರಿಸಲ್ಟ್ ನಿಂಗೆ ಕೊಡ್ತಾ ಬಕ್ಕ ನಿಕಲ್ನ ಎಫರ್ಟ್ಸ್ ಉಂಟತೆ ಒರಿಯೊರಿ ಪಾಡಿನ ಎಫರ್ಟ್ಸ್ ಆ ಏಜ್ ಇಡು ನಿಕಲ್ ಒಂದು ಪಾಡಿನ ಎಫರ್ಟ್ಸ್ ಗೆ ಒಂದು ಹ್ಯಾಟ್ಸ್ ಆಫ್ ಸೊ ಮಾತಾಡಿಲ್ಲ ಆಲ್ ದ ಬೆಸ್ಟ್ ಎಡ್ಡವರು ನಾನು ಮತ್ತೆ ಯಶೋರ್ ಅವರು ಮಾತಾಡ್ಕೊಳ್ತಿದ್ದೇವೆ. ನಿಮ್ಮ ಒಂದು ಉಮೇದು ಉಂಟಲ್ಲ, ಆಸಕ್ತಿಯೇ ನಮಗೆ ಒಂದು ಮಾದರಿ. ಅದು ನಾವೆಲ್ಲ ಹೀಗೆ ಬರ್ತೇವೆ, ಜಡ್ಜ್ಮೆಂಟ್ ಮಾಡ್ತೇವೆ, ಅದರಲ್ಲಿ ಹೋಗಿ ಕುಣಿಯುವಂಥದ್ದು. ಅದು ಕೂಡ ಕೆಲವು ನೃತ್ಯದಲ್ಲಿ ಎಷ್ಟು ಅವರು ಬಹಳ ಖುಷಿ ಪಟ್ಟದನ್ನು ಅನುಭವಿಸಿ ಒಂದು ನಗ್ನಗ್ತ ಮಾಡುವಾಗ ನಿಜವಾಗಿ ಅವರಿಗೆ ಆ ಶ್ರಮವೇ ಕಾಣಲಿಲ್ಲ ಅವರ ಮುಖದಲ್ಲಿ. ಬಹಳ ಖುಷಿಯಾಗಿದೆ ನನಗೆ. ಈಗ ಎಷ್ಟು ತಂಡಗಳು ಬಂದಿದೆ, ಕೆಲವು ತಂಡಗಳು ಬಾರದಿ ಕೂತು ಎಲ್ಲರೂ ಒಂದು ಭಾಗಿಯಾಗಿ, ಯಾಕಂದ್ರೆ ಇದು ಖಾಲಿ ಮಹಿಳೆಯರಿಗೆ ಇರುವಂಥದ್ದು. ಇಲ್ಲಿ ಯಾರು ನೋಡುದಿಲ್ಲ, ಮಹಿಳೆಯರನ್ನು ಮಹಿಳೆಯರು ಪ್ರೋತ್ಸಾಹಿಸ್ತಾ ಇದ್ದಾರೆ, ಮಹಿಳೆಯರೇ ಹುರಿದುಂಬಿಸ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ ಮುಂದೆ ಎಲ್ಲರೂ ಯಾವ ಇವತ್ತು ಕ್ಯಾನ್ಸಲ್ ಮಾಡಿದ್ದೀರಾ ಅವ್ರು ಮಾಡಬೇಡಿ. ಒಳ್ಳೊಳ್ಳೆ ಆದಷ್ಟು ನಮ್ಮ ಜನಪದ ನೃತ್ಯಗಳು ಅಂತ ಹೇಳುವಾಗ, ಕೋಲಾಟ ಅಂತ ಹೇಳುವಾಗ ಆದಷ್ಟು ಜನಪದಕ್ಕೆ ಮೂಲಕ್ಕೆ ನಾವು ಹೋಗುವ, ಮೂಲ ಹಾಡುಗಳನ್ನೇ ತಗೊಂಡು ನೃತ್ಯದ ವೇಷಭೂಷಣಗಳಲ್ಲಿ ಕೂಡ ಹಾಗೆ ಆದಷ್ಟು ನಾವು ಸಹಜವಾಗಿ ಯಾವುದಿರ್ತದೆ ಅಂತ ಒಂದು ನಮ್ಮ ಅಂದರೆ ಕೆಲವು ಹೆಚ್ಚಿನ ಹಾಕಿದ್ದೀರಿ. ಆದರೆ ಒಂದು ಕಾಟನ್ ಇದನ್ನು ನಮ್ಮ ಸಾರಿಗಳನ್ನು ಮೊದಲು ಯಾವುದು ನಾವು ಬಳಸ್ತಾ ಇದ್ದೇವೆ ಅದನ್ನೇ ಜಾಸ್ತಿ ಬಳಸಿ ಅದರಲ್ಲಿ ಒಂದು ಯೂನಿಫಾರ್ಮಿಟಿ ತನ್ನಿ. ಎಲ್ಲರೂ ನಿಮಗೆ ಖುಷಿಯಾಗಿದೆ ತುಂಬ. ನಾವು ಏನು ಜಡ್ಜ್ಮೆಂಟ್ ಕೊಟ್ಟಿದ್ದೇವೆ ಬಹುಶಃ ನಿಮಗೆ ಅದು ತೃಪ್ತಿ ತರಲಿಕ್ಕಿಲ್ಲ, ಯಾಕಂದರೆ ಅದು ತುಂಬ ಟಫ್ ಕಾಂಪಿಟೇಷನ್ ಇತ್ತು. ಎಲ್ಲರೂ ಒಂದೇ ಥರ ಮಾಡ್ತಾ ಇದ್ದೀರಿ, ಒಂದೇ ಹಾಡುಗಳು ನಾವು ಕೇಳುವಾಗ ಖುಷಿ ಆಯಿತು ನೃತ್ಯಗಳೆಲ್ಲ. ಹಾಗಾಗಿ ನಾವೇನಾದರೂ ನಮ್ಮ ತೀರ್ಪಲ್ಲಿ ಏನಾದರೂ ನಿಮಗೆ ಬೇಸರ ಆಗಿದ್ದರೆ ಹೊಟ್ಟೆಗೆ ಹಾಕ್ಕೊಳ್ಳಿ. ಮುಂದೆ ನಿಮ್ಮ ನೃತ್ಯವನ್ನು ನಾವು ಮುಂದೆ ನೋಡಲಿಕ್ಕೆ ಬರ್ತೇವೆ. ತೀರ್ಪುಗಾರರಾಗಿ ಎಲ್ಲ ಬರೋ ವರ್ಷವೂ ನಾವು ಸಾಧ್ಯ ನಿಮ್ಮ ನೃತ್ಯವನ್ನು ನೋಡಲಿಕ್ಕೆ ಬರ್ತೇವೆ. ಒಂದು 4-5 ತಿಂಗಳ ಹಿಂದೆ ಸುಲಾಯಿಬೆಟ್ಟಿನಲ್ಲಿ ಒಂದು ದುರ್ಘಟನೆ ನಡೆದ ಸಂಗತಿಯಲ್ಲಿ ಗೊತ್ತಿರ್ಬೋದು. ಅದರ ಪರವಾಗಿ DC ಅವರ ಮುಂದೆ ನಾವೊಂದು ಮನವಿ ಸಲ್ಲಿಸಿ ಇದಕ್ಕೆ ಶೀಘ್ರವಾಗಿ ಕೂಡಲೇ ಏನಾದರೂ ಕ್ರಮ ಕೈಗೊಳ್ಳಬೇಕು ಅಂತ ಅವರ ಹತ್ರ ಬೇಡಿಕೆ ಸಲ್ಲಿಸಿದೆವು. ಅದಕ್ಕಾಗಿ ಅವರು ಒಂದು ಕಮಿಟಿಯನ್ನು ಮಾಡಿ ನಮ್ಮನ್ನೆಲ್ಲ ಕರೆದು ಕರೆದಾಗ ಮಹಿಳಾ ಮಂಡಲದ ಅಧ್ಯಕ್ಷೆಯಾಗಿ ಕೆಲವು ಸದಸ್ಯರು ಬಂದಿದ್ದರು. ಅವರ ಒಂದು ವಿನಂತಿಯ ಮೇರೆಗೆ ನಮ್ಮ ಮಂಗಳೂರು ಪರಿಸರದಲ್ಲಿ ಎಲ್ಲೆಲ್ಲಿ ವಲಸೆ ಕಾರ್ಮಿಕರಿದ್ದಾರೆ ಮತ್ತು ಎಲ್ಲೆಲ್ಲಿ ಫ್ಲ್ಯಾಟ್ಗಳಲ್ಲಿ ವಲಸೆ ಬಂದ ನೌಕರರು ಇದ್ದಾರೆ ಎನ್ನುವ ಬಗ್ಗೆ ಒಂದು ಅಧ್ಯಯನ ಮಾಡಬೇಕು ಎಂಬ ಸೂಚನೆ ಬಂತು. ಅಂದರೆ ವಲಸೆ ಕಾರ್ಮಿಕರು ಬಂದಾಗ ಅವರಿಗೆ ನೀಡಬೇಕಾದ ಸೌಲಭ್ಯ ಕೆಲವು ಕಾನೂನು ಕ್ರಮಗಳೆಲ್ಲ ಇವೆ. ಅದನ್ನು ಯಾರು ಅವರಿಗೆ ತಿಳಿಸಿಕೊಳ್ಳೂ ಇಲ್ಲ, ನಮಗೆ ಗೊತ್ತೂ ಇಲ್ಲ. ಈ ಬಗ್ಗೆ ಅವರಿಗೆ ತಿಳುವಳಿಕೆ ಮೂಡಿಸಬೇಕಾದ ಅದಕ್ಕಾಗಿ ಒಂದು ಅಧ್ಯಯನ ಮಾಡಬೇಕು ಅಂತ. ಆವಾಗ ನಮ್ಮ ಒಕ್ಕೂಟದ ಅಧ್ಯಕ್ಷೆ ಚಂಚಲಾಕ್ಷಿಯವರು ಒಂದು ಸೂಚನೆ ಕೊಟ್ಟರು. ನಾವು ಮಹಿಳಾ ಮಂಡಲದವರು ಎಲ್ಲೆಲ್ಲಿ ಬೇರೆ ಬೇರೆ ಮಹಿಳಾ ಒಕ್ಕೂಟಗಳಿವೆ ಅಲ್ಲೆಲ್ಲಿ ಅವರ ಪರಿಸರದಲ್ಲಿ ವಲಸೆ ಕಾರ್ಮಿಕರಿದ್ದರೆ ಅವರ ಮಾಹಿತಿಯನ್ನು ನಾವು ಸಂಗ್ರಹ ಮಾಡಿ ಕೊಡ್ತೇವೆ ಮತ್ತು ಅಧ್ಯಯನ ಮಾಡ್ತೇವೆ ಅಂತ ನಾವು ಒಪ್ಪಿಕೊಂಡಿದ್ದೇವೆ ಅಂದು DC ಮುಂದೆ ಸಭೆಯಲ್ಲಿ. ಈಗ ಇನ್ನು ಈ ತಿಂಗಳಲ್ಲಿ ಅಥವಾ ಬರೋ ತಿಂಗಳಲ್ಲಿ DC ಅವರು ಪುನಃ ಕರೀತಾರೆ. ಕರೆದಾಗ ನಾವು ಏನಾದರೂ ಉತ್ತರ ಕೊಡ್ಬೇಕಲ್ವಾ? ನಾವು ಅವ್ರು ಹೇಳಿದ್ದೇವೆ ಹೀಗೆ ಮಾಡ್ತೇವಂತ, ಬರಿಗೈಯಲ್ಲಿ ನಾವು ಹೋಗ್ಬಾರ್ದು, ಹೋದ್ರೆ ಅದು ನಮಗೆ ನಾಚಿಕೆ. ಹಾಗಾಗಿ ನಾನು ಸದಸ್ಯರಲ್ಲಿ ನಮ್ಮ ಸೋದರರಲ್ಲಿ ವಿನಂತಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಪರಿಸರದಲ್ಲಿ ಯಾರಾದರೂ ವಲಸೆ ಕಾರ್ಮಿಕರು ಇದ್ದಾರಾ, ಇದ್ರೆ ಅವರು ಏನು ಕೆಲಸ ಮಾಡ್ತಾರೆ, ಎಲ್ಲಿಂದ ಈ ಬಗ್ಗೆ ಒಂದು ಮಾಹಿತಿ ಸಂಗ್ರಹ ಮಾಡಿ ನಮ್ಮ ಚಂಚಲ ಅವರಿಗೆ ತಿಳಿಸಿದ್ರು ಸಾಕು. ಸಭೆ ಕರೆದಾಗ ನೀವು ಬಂದರೂ ಸಾಕು. ಮತ್ತೆ ಎಲ್ಲೆಲ್ಲಿ ಬಿಲ್ಡಿಂಗ್ ಫ್ಲಾಟ್ಗಳ ಕೆಲಸ ನಡೀತದೆ ನಿಮ್ಮ ಪರಿಸರದಲ್ಲಿ ಅಲ್ಲಿ ಹೋಗಿ ವಲಸೆ ಕಾರ್ಮಿಕರು ಎಷ್ಟು ಮಂದಿ ಇದ್ದಾರೆ ಇವರ ಬಗ್ಗೆ ಒಂದು ಅಧ್ಯಯನ ಮಾಡಿ ಒಂದು ವಿವರವನ್ನು ಕೊಡಬೇಕಾಗಿದೆ. ದಯವಿಟ್ಟು ನನ್ನ ಸೋದರಲ್ಲಿ ಒಂದು ವಿನಂತಿ ಕೇಳಿದ್ರೆ, ನಿಮ್ಮ ಪರಿಸರದಲ್ಲಿ ನೀವೊಂದು ದೂರ ಹೋಗಬೇಕಾಗಿಲ್ಲ, ನಿಮ್ಮ ಸುತ್ತಮುತ್ತಲ ಪರಿಸರದಲ್ಲಿ ಯಾರಾದರೂ ಇಂಥ ವಲಸೆ ಕಾರ್ಮಿಕರ
ಬಗ್ಗೆ ಗೊತ್ತಾದ್ರೆ ದೈಹಿಕ 2017ರಲ್ಲಿ ಮಾತೃಪೂರ್ಣ ಯೋಜನೆ ಜಾರಿ ಬಂತು. ಆ ಯೋಜನೆ ಪ್ರಕಾರ ಗರ್ಭಿಣಿ ಬಾಣಂತಿಯರು ಇವತ್ತು ಕೇಂದ್ರಕ್ಕೆ ಬಂದು ಊಟ ಮಾಡಲಿಕ್ಕೆ ಒಂದು ಸಿದ್ದರಾಮಯ್ಯನ ಸರ್ಕಾರ ಇರುವಾಗ ಮಾಡಿದ್ರು. ಆಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಬಗ್ಗೆ ತುಂಬ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾಕೆಂತ ಹೇಳಿದ್ರೆ ಇವತ್ತು ನಮ್ಮ ಗರ್ಭಿಣಿ ಇಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಅತಿ ಸೂಕ್ಷ್ಮ ಪ್ರದೇಶ, ಗುಡ್ಡ ಕಾಡುಗಳಿಂದ ಸೇರಿದಂತಿದ್ದು. ಅಲ್ಲದೆ ಇಲ್ಲಿಯ ಮಹಿಳೆಯರು ಹೆಚ್ಚಾಗಿ ಕೆಲಸಕ್ಕೆ ಹೋಗುವುದು. ಅಂಥ ಮಹಿಳೆಯರು ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬಂದು ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ಹಾಗಾಗಿ ಮಾತೃಪೂರ್ಣ ಯೋಜನೆಯು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ತುಂಬ ಸ್ಥಗಿತ ಆಯಿತು. ಕಳೆದ ವರ್ಷ 2019ರಲ್ಲಿ ಕೊರೋನಾ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಅದನ್ನ ನಮ್ಮ ಕರ್ನಾಟಕದ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಆಹಾರವನ್ನು ಇಲ್ಲದ ಕಾರಣ ಅದನ್ನು ಮನೆಗೆ ಕೊಡಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ 2 ವರ್ಷಗಳಿಂದ ನಮ್ಮ ಗರ್ಭಿಣಿ ಬಾಣಂತಿಯರು ಬಹಳ ಖುಷಿಯಿಂದ ಆಹಾರವನ್ನು ಮೊಟ್ಟೆ, ಅಕ್ಕಿ, ಹುರುಳಿಕಾಳು ಮತ್ತೆ ಬೆಲ್ಲ, ತೊಗರಿಬೇಳೆ ಎಲ್ಲ ಐಟಮನ್ನು ಪ್ರತಿ ತಿಂಗಳು ಆ ಗರ್ಭಿಣಿಗೆ ಬೇಕಾದಂಥ ಒಂದು ಎಲ್ಲ ವಸ್ತುಗಳು ಸರ್ಕಾರ ಕೊಡ್ತಾ ಇತ್ತು. ಒಂದು ನಮ್ಮ ಕರ್ನಾಟಕ ದೇಶದಲ್ಲಿ ಯಾವುದೇ ಯೋಜನೆ ಬರಲಿ ಏನೇ ಬರಲಿ ಅದು ಪ್ರತಿಯೊಬ್ಬ ಮಹಿಳೆಗೂ ಮೀಸಲಿರಬೇಕು, ಹೌದಲ್ವಾ? ಹಾಗಾಗಿ ನಾವು ತುಂಬ ಅದನ್ನು ಖುಷಿಪಟ್ಟು ಪ್ರತಿ ತಿಂಗಳು ನಮ್ಮ ಗರ್ಭಿಣಿ ಬಾಣಂತಿ ನಮ್ಮನ್ನು ಕೇಳಿಕೊಂಡು ಅಂಗನವಾಡಿ ಕೇಂದ್ರಕ್ಕೆ ಬಂದು ಇಂದು ತಗೊಂಡು ಹೋಗ್ತಾ ಇದ್ದೇವೆ. ಆದರೆ ಈ ಹೊತ್ತಿಗೆ ಜನವರಿ ಎಂಡ್ ಇದನ್ನು ಸ್ಥಗಿತ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಕೊರೋನಾ ದೂರ ಆಗ್ತಾ ಇದೆ. ಹಾಗಾಗಿ ಮಕ್ಕಳಿಗೆ ನಾವು ಡಿಸೆಂಬರ್ ತಿಂಗಳಿಂದ ಮಕ್ಕಳ ಶಾಲೆಯಲ್ಲಿ ಕೊಡಿ ಸ್ಟಾರ್ಟ್ ಮಾಡಿದ್ದೆವು. ಮಕ್ಕಳು ಸ್ಟಾರ್ಟ್ ಆಗಿ 1 ತಿಂಗಳು ಊಟ ಇರಲಿಲ್ಲ. ಈ ತಿಂಗಳಿಂದ 1 ತಾರೀಕಿನಿಂದ ಊಟ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ನಾವು ಮಕ್ಕಳು ಪೂರಕ ಆಹಾರ ಕೊಡ್ತಾ ಇದ್ದೇವೆ. ಹಾಗಾಗಿ ಗರ್ಭಿಣಿ ಬಾಣಂತಿಯರ ಕೇಂದ್ರಕ್ಕೆ ಬಂದರೆ ಮಾತ್ರ ಆಹಾರ ಕೊಡಬೇಕು ಅಂತ ಒಂದು ಪದ್ಧತಿ ಬಂತು. ಹಾಗಾಗಿ ಅದನ್ನು ಈಗ ತಗೊಳ್ಳಿಕ್ಕೆ ಹೆಚ್ಚಿನವರು ಬರುವುದಿಲ್ಲ. ಹಾಗಾಗಿ ಇದರಿಂದ ನಮ್ಮ ಗರ್ಭಿಣಿ ಬಾಣಂತಿಯರು ವಂಚಿತರಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ನಾನು ಮಹಿಳಾ ಒಕ್ಕೂಟದ ಅಧ್ಯಕ್ಷರು, ಈಗ ಜಿಲ್ಲಾ ಮಹಿಳಾ ಒಕ್ಕೂಟದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರು. ಹಾಗಾಗಿ ನಮ್ಮ ಜಿಲ್ಲೆಯ ಸಮಸ್ಯೆ ಒಂದು ಮಗುವಿನ ಒಂದು ಸರ್ವಾಂಗೀಣ ಬೆಳವಣಿಗೆ ಪೂರಕವಾಗಿದ್ದಂತಹ ಆಹಾರ ವಸ್ತುಗಳನ್ನ ನಮ್ಮ ಮಹಿಳೆಯರಿಗೆ ಬರಲಿದ್ದು ಸಹ ಈ ಹಿಂದೆ ಸಹ ಕೊಂಡೋಗ್ತಿದ್ರು ಮುಂಗಡ ಆಹಾರವನ್ನು. ಅವರಿಗೆ ಬೇಕಾದ ಹಾಗೆ ಊಟ ಮಾಡ್ತಾರೆ. ಅಂಗನವಾಡಿಯಲ್ಲಿ ನಾವು ಕೊಟ್ಟದನ್ನು ಎಷ್ಟು ತಿಂತಾರೆ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ದಕ್ಷಿಣ ಕನ್ನಡ ತುಂಬ ಪ್ರಾಮಾಣಿಕವಾಗಿ ಇರುವ ಕಾರಣ ನಾವು ಅದನ್ನು ಬರದವರ ಹೆಸರನ್ನು ಖಂಡಿತವಾಗಿ ನಾವು ಕೊಡಲಿಲ್ಲ. ಹಾಗಾಗಿ ಈ ಮಾತೃಪೂರ್ಣ ಯೋಜನೆಯಲ್ಲಿ ನಮ್ಮ ಗರ್ಭಿಣಿ ಬಾಣಂತಿಯರು ಭಾಗವಹಿಸ್ತಾ ಇಲ್ಲ. ಹಾಗಾಗಿ ನನ್ನದೊಂದು ಕಳಕಳಿಯ ವಿನಂತಿ, ಇದನ್ನು ನಾನು ಹೆಡ್ ಆಫೀಸಲ್ಲಿ ನಮ್ಮದು ಆಫೀಸಲ್ಲಿ ಮೀಟಿಂಗ್ ಮಾಡಿದ್ರೆ ನಮಗೆ ಬ್ಯಾಂಗ್ಳೂರಲ್ಲಿ ನಾನು ಒಂದು ಮುಖ್ಯ ಲೀಡರ್ ಆದ ಕಾರಣ ನನಗೆ ಅವಕಾಶ ಸಿಕ್ಕಿದಾಗ ಇದನ್ನು ಪ್ರಸ್ತಾಪಿಸಿದ್ರು ಸಹ ಅದರ ಬಗ್ಗೆ ಇಲ್ಲಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒಂದು ಪೂರಕವಾಗಿ ಒಂದು ಇಡುವಂಥ ಒಂದು ಮಹಿಳೆಯರ ಒಂದು ಗುಂಪು ನಮ್ಮ ಒಕ್ಕೂಟ ಇದೆ. ಈ ಒಕ್ಕೂಟದಲ್ಲಿ ಇರುವವರೆಲ್ಲರ ಮಹಿಳೆಯರು, ಎಲ್ಲ ಕಡೆ ಮಹಿಳಾ ಮಂಡಲದವರು ಇರುವುದು. ಆ ಮಂಡಲ ಸುತ್ತಮುತ್ತ ಇರುವವರೆಲ್ಲ ಗೃಹಿಣಿಯ ಮಹಿಳೆಯರು ಗರ್ಭಿಣಿ ಬಾಣಂತಿಯಾಗಿ ಎಲ್ರಿಗೂ ನಿಮಗೆ ಗೊತ್ತುಂಟು. ಅಂಥವರಿಗೆ ನಾವು ಈ ವ್ಯವಸ್ಥೆಯನ್ನು ತಲುಪಿಸುವಲ್ಲಿ ಒಂದು ಪ್ರಯತ್ನ ಪಡಬೇಕು. ಈ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು, ಯಾಕೆಂತ ಹೇಳಿದ್ರೆ ಆಹಾರವನ್ನು ಕೊಡುವಂಥ ವಿಚಾರದಲ್ಲಿ ಆಗಲಿ ಅದನ್ನು ಮಾಡುವಂಥ ಎಂತ ಒಂದು ರೈಟ್ಸ್ ಇರುವಂಥ ನಮ್ಮ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿ ನಂತರ ಅನೇಕ ಆಟೋಟ ಸ್ಪರ್ಧೆಗಳು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಕೂಡ ನಾವು ಈಗಾಗಲೇ ಮುಗಿಸಿದ್ದೇವೆ. ಹಾಗೆ ಸಮಾರಂಭಕ್ಕೆ ಎಲ್ಲರೂ ಸೇರಿದ್ದೀರಿ. ತುಂಬ ಖುಷಿಯಾಗಿದೆ, ಯಾಕಂದರೆ ಚೇರ್ ಯಾವ ಸಹ ಖಾಲಿ ಇಲ್ಲ, ಎಲ್ಲರೂ ಕೂತಿದ್ದಾರೆ. ಸೊ ಅದಕ್ಕೊಂದು ಜೋರದ ಚಪ್ಪಾಳೆ ಇಲ್ಲ ಅಲ್ವಾ? ಹಾಗೆ ವಿದ್ಯೆಗೆ ಸರಸ್ವತಿ, ಸಂಪತ್ತಿಗೆ ಲಕ್ಷ್ಮಿ, ಶಕ್ತಿಗೆ ಪಾರ್ವತಿ, ಎಲ್ಲಕ್ಕೂ ಮಿಗಿಲಾಗಿ ಜನ್ಮ ಕೊಟ್ಟವಳು ಹೆಣ್ಣು. ಇಂತಹ ಲೋಕಮಾತೆಗೆ ಕೋಟಿ ನಮನ ಸಲ್ಲಿಸುತ್ತಾ ಇಂದು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳೊಂದಿಗೆ ಮಂಗಳೂರು ತಾಲೂಕು ಮಹಿಳಾ ಮಂಡಲ ಒಕ್ಕೂಟದ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರೂ ನಾನು ಪ್ರೀತಿಯಿಂದ ಮತ್ತೊಮ್ಮೆ ಸ್ವಾಗತಿಸುತ್ತಿದ್ದೇನೆ. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಇದಾಗಲೇ ಉದ್ಘಾಟಕರಾಗಿ ಸನ್ಮಾನ್ಯ BM ಫಾರೂಕ್ ಅವರು ಬರಬೇಕಿದ್ದು, ಹಾಗೆ ವಿಶೇಷ ಅಭ್ಯರ್ಥಕರಾಗಿ ಸನ್ಮಾನ್ಯ ಡಾಕ್ಟರ್ ಕುಮಾರ್ IAS ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಮಂಗಳೂರು ಇವರ ಅನುಪಸ್ಥಿತಿಯಲ್ಲಿ ನಾವು ಇಂದು ಕಾರ್ಯಕ್ರಮವನ್ನು ಮುಂದುವರಿಸಲಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸನ್ಮಾನ್ಯ ಶ್ರೀ ರಮೇಶ್ ಅಧ್ಯಕ್ಷರು,
ಶ್ರೀ ಶಂಕರ್ ನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಸುರತ್ಕಲ್, ಶ್ರೀಮತಿ ವನಿತಾ ಆನಂದ್, ಸಮಾಜ ಸೇವಕಿ ಹಾಗೂ ಮಾಜಿ ಅಧ್ಯಕ್ಷರು ಬೈಕಂಪಾಡಿ ಮಹಿಳಾ ಸಮಾಜ. ಈಗಾಗಲೇ ಶ್ರೀಮತಿ ಶ್ವೇತಾ ಸುವರ್ಣರವರು ಕೂಡ ನಮ್ಮನ್ನು ಜೊತೆಗೂಡಲಿದ್ದಾರೆ. ಇವರೆಲ್ಲರನ್ನು ನಮ್ಮ ಅಧ್ಯಕ್ಷರಾದಂತಹ ಚಂಚಲ ತೇಜಮ್ಮಯರು ವೇದಿಕೆಯ ಮೇಲೆ ಬರಮಾಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರಕ್ಕೆ ಮೀಸಲಿರದೆ ಸಾಂಸ್ಕೃತಿಕ, ವಿಜ್ಞಾನ, ಕ್ರೀಡೆ, ರಾಜಕೀಯ ಎಲ್ಲದರಲ್ಲೂ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾಳೆ. ಒಂದು ಸಾಮಾನ್ಯ ಮಹಿಳೆ ಕೂಡ ತನ್ನ ಸಂಸಾರಕ್ಕೆ ತ್ಯಾಗ ಮಾಡಿ ಅವಳ ಪ್ರಯತ್ನದಿಂದ ಅವರ ಬಹಳಷ್ಟು ಜನ ಸಾಧನೆಗೆ ಹೋಗಿರುತ್ತಾಳೆ. ಒಂದು ಹೆಣ್ಣು ಮಗಳಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಸ್ನೇಹಿತೆಯಾಗಿ ಎಲ್ಲ ಪಾತ್ರಗಳನ್ನು ಅನುಭವಿಸುವ ಆಕೆಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗಿನ ಮೀಸಲಿದೆ. ಬಡ ದುರ್ಬಲ ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರಿಗೆ ಉತ್ತಮ ಭವಿಷ್ಯವನ್ನು ರೂಪಿಸುವ ಕಾರ್ಯಕ್ರಮ, ಯೋಜನೆಗಳ ಮುಖಾಂತರ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತಿದೆ. ಈ ವರ್ಷವೂ 2022ರಲ್ಲಿ ಸುಸ್ಥಿರ ನಾಳೆಗಾಗಿ ಲಿಂಗ ಸಮಾನತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ತುಂಬ ಖುಷಿ ಆಗ್ತಾ ಇದೆ ಎಲ್ಲರನ್ನು ನೋಡುವಾಗ. ಮೊದಲು ನಾವು ಇದೇ ಥರ ಸಂಘ ಸಂಸ್ಥೆಗಳಲ್ಲಿ ಹೋಗ್ತಾ ಇದ್ದೆವು, ಭಾಗವಹಿಸ್ತಾ ಇದ್ವಿ. ಇವಾಗ ಸರ್ಕಾರಿ ಕೆಲಸ ಮನೆಯವರು ಇರೋದ್ರಿಂದ ಟ್ರಾನ್ಸ್ಫರ್ ಆಗ್ತಾ ಆಚೆ ಈಚೆ ಹೋಗ್ತಾ ಇರೋದ್ರಿಂದ ಸಂಘ ಸಂಸ್ಥೆಯಲ್ಲಿ ಭಾಗವಹಿಸೋದು ಸ್ವಲ್ಪ ಕಷ್ಟ ಆಗಿದೆ. ಮತ್ತು ಹೆಣ್ಣು ಸಮಾಜದ ಕಣ್ಣು ಅವಳು. ಕುಟುಂಬ ಮತ್ತು ಸಂಸಾರವನ್ನು ಸಾಗಿಸುವಲ್ಲಿ ಹೆಣ್ಣು ಬಹುಮುಖ್ಯ ಪಾತ್ರ ವಹಿಸ್ತಾರೆ. ಎಲ್ಲ ಹೆಣ್ಣರು ಇನ್ನೂ ಮುಂದೆ ಬರಬೇಕು, ಸಮಾಜಕ್ಕಾಗಿ, ದೇಶಕ್ಕಾಗಿ ನಾವೆಲ್ಲ ಮುಂದೆ ಬರಬೇಕು. ಎಲ್ಲ ಮಹಿಳೆಯರನ್ನು ಗೌರವಿಸೋಣ, ಎಲ್ಲರಿಗೂ ಸಮಾನವಾಗಿ ಗೌರವವನ್ನು ಕೊಡೋಣ. ಮಹಿಳಾ ಮಂಡಳಗಳ ಒಕ್ಕೂಟವು ಇಂದು ವಾರ್ಷಿಕ ಸ್ಪರ್ಧಾಕೂಟ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿರುವುದು ಸಂತೋಷದ ವಿಷಯ. ಶ್ರೀ ಎಂ ಶಂಕರನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಶ್ರೀಮತಿ ಎಂ ಸುಮತಿ ಫೌಂಡೇಶನ್ ಕುಳಾಯಿ ಇದರಲ್ಲಿ ಭಾಗವಹಿಸುವುದಕ್ಕೆ ಹೆಮ್ಮೆ ಪಡುತ್ತಿದ್ದೇವೆ. ವಿಶ್ವ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಮಹಿಳೆಯೊಬ್ಬಳ ಪ್ರಧಾನ ಪಾತ್ರವಿರುತ್ತದೆ ಎಂಬುದನ್ನು ಕೇಳಿದ್ದೀನಿ. ಇದು ತಿರುಗು ಮುರುಗು ಕೂಡ. ನಮ್ಮ ಟ್ರಸ್ಟ್ ಕೂಡ ಇದೇ ರೀತಿ ಬೆಳೆದು ಬಂದದ್ದು. ನಮ್ಮ ತಂದೆ ಶ್ರೀ ಎಂ ಶಂಕರನಾರಾಯಣಯ್ಯನವರು ಬಹಳ ಕಷ್ಟಪಟ್ಟು ವಿದ್ಯೆ ಗಳಿಸಿ ಮೇಲೆ ಬಂದವರು. ಮೊದಲು ಮಿಲಿಟರಿಯಲ್ಲಿ ಡ್ರಿಲ್ ಮಾಸ್ಟರ್ ಆಗಿ, ನಂತರ ಸುರತ್ಕಲ್ ವಿದ್ಯಾದಾಯನಿ ಹೈಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ, ಮುಖ್ಯೋಪಾಧ್ಯಾಯರಾಗಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿ ಹೆಸರು ಗಳಿಸಿದವರು. ಅವರು 1910ರಲ್ಲಿ ಜನಿಸಿ 2003ರಲ್ಲಿ ಹಸ್ತಂಗತರಾದರು. ತಮ್ಮ ಮಕ್ಕಳೆಲ್ಲರಿಗೂ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಉದ್ಯಮಿ, ಇಂಜಿನಿಯರ್, ಬ್ಯಾಂಕರ್, ಡಾಕ್ಟರನ್ನಾಗಿ ಓದಿಸಿ ಅವರವರ ಕ್ಷೇತ್ರದಲ್ಲಿ ಹೆಸರು ಗಳಿಸುವಂತೆ ಮಾಡಿದರು. ಸರಳ ಜೀವನ ಶೈಲಿಯಲ್ಲಿ ಉದಾತ್ತ ಮನೋಭಾವವನ್ನು ಬೆಳೆಸಿಕೊಂಡು ಸಮಾಜ ಸೇವೆ ಮಾಡುವಂತೆ ಪ್ರೋತ್ಸಾಹಿಸಿದರು. ತಾಯಿ ಸುಮತಿಯವರು 1918ರಲ್ಲಿ ಜನಿಸಿ 1999ರಲ್ಲಿ ತೀರಿಕೊಂಡರು. ನಮ್ಮ ತಾಯಿಯವರು 1972ರ ಕಾಲದಲ್ಲಿ ಕುಳಾಯಿಯಲ್ಲಿ ಮಹಿಳಾ ಮಂಡಲವನ್ನು ಸ್ಥಾಪಿಸಿ 25 ವರ್ಷಗಳಿಗೂ ಹೆಚ್ಚು ಕಾಲ ಅದರ ಅಧ್ಯಕ್ಷೆಯಾಗಿ ಮಹಿಳಾ ಮಂಡಲಕ್ಕೆ ರಾಜ್ಯ ಪ್ರಶಸ್ತಿ ಬರುವುದಕ್ಕೂ ಕಾರಣರಾಗಿದ್ದರು. ಇವೆಲ್ಲವೂ ಅಮ್ಮಪ್ಪನ ಹೊಂದಾಣಿಕೆಯ ಜಯ ವಿಜಯಗಳು. ಮಕ್ಕಳ ವಿದ್ಯಾಭ್ಯಾಸದ ನಂತರ ಅಮ್ಮನ ಸಮಯ ಸಮಾಜ ಕಾರ್ಯಗಳಿಗೆ ಮೀಸಲಾಯಿತು. ಅಪ್ಪನವರ ಸಮಯವು
ತನ್ನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಮರ್ಪಿತವಾಯಿತು. ಹೀಗೆ ಅವರಿರುವವರ ಬದುಕಿನ ಮಾರ್ಗದರ್ಶನದಿಂದ ನಾವಿಂದು ನಿಮ್ಮಗಳ ಆಶೀರ್ವಾದಕ್ಕೆ ಕಾರಣರಾಗಿದ್ದೇವೆ. ಅಮ್ಮನಿಗೆ ಹೆಚ್ಚಿನ ವಿದ್ಯಾಭ್ಯಾಸವಿಲ್ಲದಿದ್ದರೂ ತಂದೆಯವರ ಪ್ರೋತ್ಸಾಹದಿಂದ ಮಹಿಳೆಯರನ್ನು ಒಗ್ಗೂಡಿಸಿ ಅವರ ಬಾಳಿಗೂ ನೆರವಾಗುವಂತೆ ಮಹಿಳಾ ಮಂಡಲವನ್ನು ಸ್ಥಾಪಿಸಿ ಕುಳಾಯಿಯಲ್ಲಿ ವಿದ್ಯುತ್ ಸಂಚಲನವನ್ನು ಮಾಡಿದವರು ಶ್ರೀಮತಿ ಸುಮತಿಯವರು. ಅವರ ನೆನಪು ಸದಾ ಇರಬೇಕೆಂಬ ಸದಾಶಯದಿಂದ ಈ ಮಹಿಳಾ ಮಂಡಲ ಒಕ್ಕೂಟಕ್ಕೆ ಪ್ರತಿ ವರ್ಷ ಕ್ರೀಡಾಕೂಟಕ್ಕೆ ಚಿಕ್ಕ ಕಾಣಿಕೆಯನ್ನು ನೀಡುವುದು ನಮ್ಮ ಉದ್ದೇಶವಾಗಿದೆ. ಶ್ರೀ ಎಂ ಶಂಕರನಾರಾಯಣವರ ಹೆಸರಿನಲ್ಲಿ 1999ರಲ್ಲಿ ಗೌರವಾಂಜಲಿ ಎಂಬ ಅಭಿನಂದನಾ ಸಂಚಿಕೆ ಹಾಗೂ ಶ್ರೀಮತಿ ಎಂ ಸುಮತಿಯವರ ಹೆಸರಿನಲ್ಲಿ 2018ರಲ್ಲಿ ಸುಮಾಂಜಲಿ ಎಂಬ ನೆನಪಿನ ಸಂಚಿಕೆಯನ್ನು ಹೊರತಂದು ಅವರ ಜೀವನ ಯಶೋಗಾಥೆಯನ್ನು ಸಮಾಜದ ಮುಂದಿಟ್ಟಿದ್ದೇವೆ. ನಮ್ಮ ಟ್ರಸ್ಟಿನ ವತಿಯಿಂದ ಅರ್ಹ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವು, ಕಲಿಕಾ ಸಾಮಗ್ರಿಗಳ ನೆರವು, ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಗುರುವಂದನೆ, ಕ್ರೀಡೋತ್ಸವಕ್ಕೆ ಸಹಕಾರ, ಅಶಕ್ತರಿಗೆ ವೈದ್ಯಕೀಯ ನೆರವು, ಶಾಲಾಭಿವೃದ್ಧಿಗೆ ಪ್ರೋತ್ಸಾಹ, ಅಶಕ್ತ ಮಹಿಳೆಯರಿಗೆ ಮತ್ತು ವಿಧವೆಯರಿಗೆ ಸಹಾಯ, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು, ಹೀಗೆ 10 ಹಲವು ಯೋಜನೆಗಳನ್ನು ನಡೆಸಿಕೊಂಡು ಬರುತ್ತಿದೆ. ಉದಾರ ದಾನಿಗಳು ನಮ್ಮ ಜೊತೆಗೂ ಕೈಗೂಡಿಸಬೇಕೆಂದು ಪ್ರಾರ್ಥನೆ. ಎಲ್ಲ ದಿವಸ ಕೂಡ ನಮ್ಮ ದಿವಸವೇ, ನಮ್ಗೆ ಒಂದು ದಿವಸ ಸಾಕಾಗುದಿಲ್ಲ. ಇಡೀ ಲೈಫಲ್ಲಿ ಬದುಕಿ ಅಂದ್ರೆ ಹುಟ್ಟಿದ ನಂತರ ಯಾವಾಗದಿಂದ ನಮ್ಗೆ ಬುದ್ಧಿ ಬರ್ತದೆ ಅಲ್ಲಿಂದ ಹಿಡಿದು ಮಣ್ಣಾಗುವ ತನಕ ಅದು ನಮ್ಮ ದಿವಸ. ಸೊ ಎವ್ರಿ ಡೇ ಈಸ್ ಅ ವುಮೆನ್ಸ್ ಡೇ ಅಂತ ನನ್ನ ಪ್ರಕಾರ. ಸೊ ನಾನು ನನ್ನ ಲೈಫಲ್ಲಿ ತುಂಬಾನೇ ಕಲ್ತಿರೋದು ನನ್ನ ತಾಯಿಯಿಂದ, ಸ್ಪೆಷಲಿ ನನ್ನ ಮಕ್ಕಳಿಂದ. ತಾಯಿಯಿಂದ ಏನ್ ಕಲ್ತಿರೋದಂದ್ರೆ ಕೋಪ ಬರುವಾಗ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ. ಯಾಕಂದ್ರೆ ಹೆಚ್ಚಿನ ತಾಯಿಯವರು ಬೈತಾರೆ, ಅದೇ ತರ 5 ನಿಮಿಷ ಬಿಟ್ಟು ಪ್ರೀತಿ ಮಾಡ್ತಾರೆ. ಸೊ ಅದನ್ನ ಕಲ್ತಿರೋದು ತಾಯಿಯಿಂದ. ಅದೇ ತಾಳ್ಮೆ ಬರ್ಲಿಕ್ಕೆ ಕಲ್ತಿರೋದು ಮಕ್ಕಳಿಂದ. ಎಷ್ಟೇ ಪೋಖ್ರಿ ಮಾಡಿದ್ರು ಮಕ್ಕಳ ಪೋಖ್ರಿಯನ್ನು ತಡ್ಕೊಳ್ಬೇಕಲ್ವಾ. ಸೊ ಮಕ್ಕಳಿಂದಾಗಿ ನಾನು ತಾಳ್ಮೆ ಕಲ್ತಿರೋದು, ಹಾಗೆ ತಾಯಿಯಿಂದ ಅದನ್ನ ಒಂದು ಹೇಳ್ತಾರಲ್ಲ ತಾಯಿಯಿಂದನೇ ಎಲ್ಲ ಕಲ್ತಿರೋದು. ಸೊ ಹಾಗಾಗಿ ನಂದು ರೆಸ್ಪೆಕ್ಟ್ ಟುವರ್ಡ್ಸ್ ವುಮೆನ್ ತುಂಬಾ ಜಾಸ್ತಿ. ಎಲ್ಲೇ ವುಮೆನ್ಸ್ ಡೇ ಕಾರ್ಯಕ್ರಮ ಇರಲಿಲ್ಲ, ಯಾವುದೇ ಒಂದು ಮಹಿಳೆಯರಿಗೋಸ್ಕರ ಮಾಡುವಂತ ಕಾರ್ಯಕ್ರಮದಲ್ಲಿ ನಾನು ಹೋಗ್ತಾನೆ. ಹಾಗೆ ನನಗೆ ಆಂಟಿ ಹೇಳಿದ್ರು ಹೀಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ, ನೀನು ಯಾವಾಗ ಬರ್ತಾ ಇದ್ದೀನಿ ಮಸ್ಕಟ್ಟಿಂದ ಅಂತ. ಸೊ ನಾನು ಹೇಳಿದೆ ನಂದು ಆಕ್ಚುಲಿ ಪ್ಲಾನ್ ಇರೋದು ಒಂದು ವಾರ ಮತ್ತೆ ಬರುವಂತ, ಬಟ್ ಇಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂದ್ರೆ ಅಷ್ಟು ಇಷ್ಟ ಈ ವುಮೆನ್ಸ್ ಡೇ ಮಾಡೋದಂದ್ರೆ. ಲಾಸ್ಟ್ ಟೈಮ್ KMC ಹಾಸ್ಪಿಟಲ್ ಅಲ್ಲಿ ನಾವು ಮಾಡಿದ್ವಿ ವುಮೆನ್ಸ್ ಡೇ. ಅಂದ್ರೆ ಯಾರೆಲ್ಲ ವುಮೆನ್ ಅಚೀವರ್ಸ್ ಇದ್ರು ಅವರನ್ನೆಲ್ಲ ಕರೆದು ಅವರ ಕಷ್ಟ ನೋಡ್ಲಿಕ್ಕೆ ಚಂದ ಕಾಣ್ತದೆ ಸ್ಕ್ರೀನ್ ಅಲ್ಲಿ. ಆಲುಂಜಿ ಏತು ಪೊರ್ಲದ ಪೊಣ್ಣು, ಮೋಲುಂಜಿ ಏತು ಪೊರ್ಲ ಅಣ್ಣ, ಆ ಪೊರ್ಲುದ ಪಿರೋದ ಬಂದ ಇರಲ್ಲ ಗೊತ್ತು ಪೂಜತೆ. ಸೊ ಆ ಕಷ್ಟಗಳು ಏನು ಅಂತ ಹೇಳಿ ಕೇಳಿಕ್ಕೆ ನಾವು ವುಮೆನ್ ಅಚೀವರ್ಸ್ ಅನ್ನು KMC ಹಾಸ್ಪಿಟಲ್ ಅಲ್ಲಿ ಕರೆದು, ಆಗ ನಾನೇ ಹೋಸ್ಟ್ ಮಾಡಿರೋದು ಕಾರ್ಯಕ್ರಮವನ್ನು. ಸೊ ನಾವು ಮಾಡಿದ್ವಿ. ಇವತ್ತು ನನಗೆ ಇಷ್ಟೊಂದು ಮಹಿಳೆಯರನ್ನು ನೋಡಿ ತುಂಬಾ ಅಂದ್ರೆ ಇನ್ನೂ ಸಹ ಎನರ್ಜಿ ಬೂಸ್ಟ್ ಆಗ್ತಿರ್ಬೋದು. ಒಬ್ರೊಬ್ರದ್ದು ಒಂದೊಂದು ಕತೆ ಇರ್ಬೋದು, ನನ್ನದು ಒಂದು ಕತೆ, ಅವರದ್ದು ಒಂದು ಕತೆ, ಇನ್ನೊಬ್ಬರದ್ದು ಒಂದು ಕತೆ. ಹಾಗಾಗಿ ಎಲ್ಲರೂ ಕೂಡ ಅವರವರ ಲೆಕ್ಕದಲ್ಲಿ ಅವರವರ ಲೈಫಲ್ಲಿ ಹೀರೋಯಿನ್ ಅಂತ ನಾನು ಹೇಳ್ಬೋದು, ಖಂಡಿತ ಅಲ್ವಾ. ಸೊ ನಿಮ್ಮ ಲೈಫಲ್ಲಿ ನೀವು ಹೀರೋಯಿನ್ಸ್, ನಮ್ಮ ಲೈಫಲ್ಲಿ ನಾವು ಹೀರೋಯಿನ್ಸ್. ನಾವು ಸ್ಟೇಜ್ ಮೇಲೆ ಕಾಣ್ತೇವೆ, ನೀವು ಮನೆ ಒಳಗಡೆ ಇದು ಹೀರೋಯಿನ್ ಕೆಲಸ ಮಾಡ್ತೀರಾ. ಅಂದ್ರೆ ಮನೆಯಲ್ಲಿ ಕೆಲ್ಸಕ್ಕೆ ಹೋದ್ರೆ ಮನೇಲಿ ಕುತ್ಕೊಂಡ್ರು ಕೂಡ ಒಂದು ದೊಡ್ಡ ಹೀರೋಯಿನ್ ಕೆಲಸನೇ. ಬೆಳಿಗ್ಗೆ ಹೇಳ್ಬೇಕು, ಗಂಡನಿಗೆ ಏನ್ ಇಷ್ಟ, ಅತ್ತೆಗೆ ಏನ್ ಇಷ್ಟ, ಅಮ್ಮನಿಗೆ ಏನ್ ಇಷ್ಟ, ಮಕ್ಕಳಿಗೆ ಏನ್ ಇಷ್ಟ, ಇದೆಲ್ಲ ಸಾಮಾನ್ಯವಾಗಿ ಇಂಜಿನಿಯರ್ಸ್ ಮಾಡುವಂತ ಕೆಲಸ ಅಲ್ಲ. ನಾನು ಕೂಡ ಇಂಜಿನಿಯರ್, ಆದ್ರೆ ಥಿಂಕ್ ಮಾಡಿದ್ರೆ ಅಮ್ಮನೇ ಇಂಜಿನಿಯರ್ಸ್ ನಾವು ಅಮ್ಮ ಆದಂದ್ರೆ ಅದು ಗೊತ್ತಾಗುತ್ತೆ ನಮ್ಗೆ ಇದೆಲ್ಲ ಕೆಲಸ ಮಾಡ್ಬೇಕು ಅಂತ. ಹಾಗಂತೇಳಿ ನಾನು ತಂದೆಯವ್ರನ್ನ ಯಾರನ್ನ ದೂರಲ್ಲ. ಯಾಕಂದ್ರೆ ಅವ್ರು ಹೇಳಿದಾಗೆ ಪ್ರತಿಯೊಂದು ಮಹಿಳೆಯ ಹಿಂದೆ ಗಂಡಸಿನ ಸಹಾಯ ಬೇಕು, ಹಾಗೆ ಪ್ರತಿಯೊಂದು ಗಂಡಸಿನ ಹಿಂದೆ ಮಹಿಳೆಯ ಸಹಾಯ ಬೇಕು. ಇದೊಂದು ಹೇಳ್ತಾರಲ್ಲ, 2 ಕೈ ಜೋಡಿದ್ರೆ ಮಾತ್ರ ಚಪ್ಪಾಳೆ ಅಂತ ಹೇಳ್ತಾರಲ್ಲ, ಅದೇ ತರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ತಾಲೂಕು, ಅದೇ ರೀತಿ ಜಿಲ್ಲೆಯ ಮಹಿಳಾ ಮಂಡಲದ ಒಕ್ಕೂಟದ ಅಧ್ಯಕ್ಷರಾದ ಚಂಚಲ ತೇಜಮಯರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ಲರಿಗೂ ನಮಸ್ಕಾರ. ಅಧ್ಯಕ್ಷರ ಮಾತನ್ನ ಕೇಳಿ ಸಾಕಾಗಿರ್ಬೋದಲ್ವಾ. ಯಾಕಂದ್ರೆ ಇವತ್ತು ಎಲ್ಲರೂ ಅವರ ಬಹುಮಾನ ವಿತರಣೆಗಾಗಿ ಕಾಯ್ತಾ ಇರ್ಬೋದು. ಆದರೂ ಅಧ್ಯಕ್ಷೀಯ ನುಡಿಯನ್ನ ನಾನು ಮಾತಾಡಲೇಬೇಕಾಗ್ತದೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ಶ್ರೀಯುತ ಸನ್ಮಾನ್ಯ ರಮೇಶ್ ರವರ ಬಗ್ಗೆ ನಾವು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಮಹಿಳಾ ಒಕ್ಕೂಟ ತಾಲೂಕು
ಮಹಿಳಾ ಒಕ್ಕೂಟಕ್ಕೆ ಬಂದು ಪ್ರೋತ್ಸಾಹವನ್ನು ನೀಡಿ ಅವರ ತಾಯಿಯ ಹೆಸರನ್ನು ನಿರಂತರವಾಗಿ ಇಳಿಸ್ಕೊಂಡು ಹೋದಂತಹ ಅವರಾಗಿರ್ಬೋದು, ಅವರ ಮಗ ಪ್ರದೀಪ್ ಇದ್ದಾರೆ, ಹಾಗೆ ರಾಮಕೃಷ್ಣರವರಿದ್ದಾರೆ. ಅವರೆಲ್ಲರಿಗೂ ನಾನು ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ವನಿತಾ ಆನಂದ್ರವರೇ, ಇವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಕರೆದಾಗ ಅವರು ಬರ್ತೇವೆ ಅಂತ ಹೇಳಿದ್ರು. ಆವಾಗ ಅವ್ರಿಗೆ ಸ್ವಲ್ಪ ಕಾಲ್ ಫ್ರಾಕ್ಚರ್ ಆಗಿ ಒಂದು 4 ದಿವಸದ ಹಿಂದೆ ಹೇಳಿದ್ರು, ನನಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಮೇಡಮ್, ಏನ್ ಮಾಡುದು ಅಂತ ಹೇಳಿ. ಇಲ್ಲ, ನೀವು ಆ ಟೈಮಿಗೆ ಆಗುವಾಗ ಆಗ್ತೇನೆ ಅಂತ ಹೇಳಿದೆ. ಇವತ್ತು ಅವರು ಬಂದಿದ್ದಾರೆ. ಅವರಿಗೆ ನಾನು, ಯಾಕಂದ್ರೆ ಕಾಲು ನೋವನ್ನು ಇಟ್ಟು ನಮ್ಮೊಡನೆ ಇರಬೇಕು ಅಂತ ಬಂದವರಿಗೆ ನನ್ನ ಒಂದು ಪೂರ್ವಕವಾದ ಸ್ವಾಗತವನ್ನ ನಾನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ಶ್ವೇತಾರ ಮಾತೆಲ್ಲ ಕೇಳಿದ್ರಲ್ಲ ನೀವು. ಯಾಕಂದ್ರೆ ಶ್ವೇತಾರನ್ನ ನಾನು ಯಾಕೆ ಇಲ್ಲಿ ಕರೆಸಿದೆ ಅಂತ ನಿಮ್ಗೆ ಹೇಳಿದ್ರೆ, ಶ್ವೇತಾ ನಮ್ಮ ಹಾಗೆ 2 ಮಕ್ಕಳ ತಾಯಿ. ಹೆಣ್ಣು ಮಕ್ಕಳು 2 ಮಕ್ಕಳಿಗೆ ಅಂತ ಯಾಕೆ ಗೊತ್ತಿಲ್ಲ ನಿಮಗೆ. ಹಾಗೆ ನೋಡಿ ಅವ್ರು ಹೇಗೆ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಈಗಲೂ ಅವರು ದೇಶ ವಿದೇಶಗಳನ್ನ ಸುತ್ತುತ್ತಾ ಇರ್ತಾರೆ. ಅಂದ್ರೆ ರೂಪದರ್ಶಿ ಆಗಿರ್ಬೋದು, ಚಲನಚಿತ್ರ ನಟಿಯಾಗಿದ್ದಾರೆ. ಹಾಗೆ ದ ಬೆಸ್ಟ್ ಆಂಕರ್. ಅಷ್ಟೇ ದೊಡ್ಡ ಕ್ರೌಡ್ ಇದ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಒಂದು ಆಂಕರಿಂಗ್ ಕೇಳಿದ್ರೆ ನಿಮಗೆ ಗೊತ್ತಾಗಬಹುದು. ನಾವು ಯಾಕೆ ಅವರನ್ನ ನೀವು ಬರಬೇಕು ಶ್ವೇತಾ, ನಮ್ಮ ಮಂಡಳಿಯೊಟ್ಟಿಗೆ ಒಂದ್ಸಲ ಜಾಯಿನ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಅವರೊಂದು ಇನ್ಸ್ಪಿರೇಷನ್ ಆಗಬೇಕು. ನಾನು ಒಂದು ನನಗೆ ಮಗು ಆಯ್ತು, ನನ್ನ ಮಕ್ಕಳ ಮನೆ ಆಯ್ತು, ಇದಾಯ್ತು ಅಂತೇಳಿ ಅಲ್ಲ. ಅವರು ಈಗಲೂ ಎನರ್ಜೆಟಿಕ್ ಆಗಿ ಏನೋ ಓಮನ್ನಿಂದ ನಿನ್ನೆ ರಾತ್ರಿ ಬಂದಿದ್ದಾರೆ. ರಾತ್ರಿ ಲ್ಯಾಂಡ್ ಆದ್ರೆ ನನಗೆ ಯಾವ ಆಂಟಿ ಅಲ್ಲಿ ಹುಟ್ಟಿಯೇ ಅಂತ ಹೇಳಿ ಫೋನ್ ಮಾಡಿದ್ರು, ಅಮ್ಮತ್ರಲ್ಲ ಅಂತ ಅನ್ಕೊಂಡಿದ್ರು. ಹಾಗಾಗಿ ಅಂದ್ರೆ ಅಷ್ಟು ಒಂದು ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆಗಳಿಗೆ, ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಆದ್ರೂ ಅವರ ಎಲ್ಲರನ್ನ ನನ್ನ ಹತ್ರ ಒಂದೊಂದ್ಸಲ ಮಾತಾಡಿ